कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण. ಹರೇ ಕೃಷ್ಣ ಎಲ್ಲರಿಗೂ ಈ ಮಾತಾಜಿ. ಒಂದು ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಅಲ್ಲಿರುವ ಇತರೆಲ್ಲ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ನಾವು ಈ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಇದು ಹಾಡಿ ಮಾತಾಜಿ. ಹಾ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ಎಲ್ಲರೂ ಫಾಲೋ ಮಾಡಿ ಇದನ್ನ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವ ಲಾಸ್ಯ ಪರಂ ಏನ್ ಬರ್ಲಿಲ್ಲ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವ ಲಾಸ್ಯ ಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ನವ ಹಾಸ್ಯಕರಂ ಹೇಳಿ. ನವ ಹೇಮವರಂ ಪ್ರಣಮಾಮಿ ಸ್ಕ್ರೀನ್ ಬಂದಿಲ್ಲ ಅಂತ ಅವರಿಗೆ. ಸ್ಕ್ರೀನ್ ಅಲ್ಲಿ ಇಲ್ಲ, ಬರ್ಲಿಲ್ಲ ಮಾತಾಜಿ. ಓಕೆ ಓಕೆ ಮಾತಾಜಿ. ಓಕೆ, ನಾನು ಹಾಕಿದ್ದೆ ಬಂದಿದೆ ಅಂತ ಎನಿಸಿದೆ. ನಾನು ಇನ್ನೊಂದ್ರಲ್ಲಿ ಇಲ್ಲ ಅಲ್ಲ. ಓಕೆ, ಈಗ ಬಂತು ನೋಡಿ. ಈಗ ಬಂತು ಮಾತಾಜಿ. ನವ ಪ್ರೇಮಯುತಂ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮರಸಂ ನವ ಪ್ರೇಮಯುತಂ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮರಸಂ ನವಧಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ವಿಲಾಸ ಶುಭ ಪ್ರೇಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಹರಿಭಕ್ತಿ ಪರಂ ಹರಿನಾಮಧರಂ करजप्यकरं हरिनाम परम् हरिपरं हरिनामधरं करजप्यकरं हरिनामपरम् नयने सततं प्रणयाश्रुधरं प्रणमामि शचीसुत गौरवरम् नयने सततं प्रणयाश्रुधरं प्रणमामि शचीसुत गौरवरम् सततं जनता भवतापहरं परमार्थपरायण लोकगतिम् सततं जनतापहरं परमार्थपरायण लोकगतिं कृष्णाय वासुदेवाय करं जगतापहरं प्रणमामि शचीसुत गौरवरम् नववेशकरं जगदापहरं प्रणमामि शचीसुत गौरवरम् निज भक्तिकरं प्रियचारुतरं नटनर्तन नागरराजकुलम् निज भक्तिकरं प्रियचारुतरं कुलकामिनि मानसलास्य
नाट्यकरं प्रणमामि शचीसुत गौरवरम् प्रणमामि सुत गौरवरम् करतालवलं कलकण्ठरवं मृदुवाद्य सुवीणिकया मधुरम् मधुरम् निज भक्ति गुणाव्रत नाट्यकरं प्रणमामि शचीसुत गौरवरम् निज नाट्यकरं प्रणमामि गौरवरम् युगधर्मयुतं पुनर्नन्दसुतं भरणि शुचित्रं भवभावोचितम् युगधर्मयुतं तनुध्यानसितं निजवासयुतं प्रणमामि शचीसुत गौरवरम् ಇಲ್ಲ ಅಂದ್ರೆ ಬಿಡಿ ಟರ್ನ್ ತಿನ್ರಿ ತಿನ್ನಿ ತಿನ್ನಿ ಹಿಂಸೆ ಮಾಡ್ತಿದ್ದೀರಾ ಇದಕ್ಕೆ ಹಾಕಿದ್ರೆ अरुणं नयनं चरणं वसनं मथने स्खलितं स्वकनामधरम् अरुणं नयनं वसनं मदने कुरुते सुरसं जगता जीवनं प्रणमामि शचीसुत गौरवरम् कुरुते सुरसं प्रणमामि सुत गौरवरम् प्रणमामि शचीसुत गौरवरम् प्रणमामि शचीसुत गौरवरम् प्रणमामि शचीसुत गौरवरम् प्रणमामि शचीसुत गौरवरम् हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण श्री सच्चिदाष्टम की जय हरे कृष्ण ಹರೇ ಕೃಷ್ಣ ಮಾತಾಜಿ ಇದು ಹಾ ಜಯ ಹಾ ತಿಂದಿ जय 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 श्री चैतन्य जय नित्यानंद ಅದ್ ಚೆನ್ನಾಗಿರೋ ತಂದಿಲ್ಲ ನಿಮ್ಮಪ್ಪ ಬೇಗ ಏನ್ ಪಂಗುಸ್ತಾರೆ ನಾವು ಒಂದ್ ವಾರ जय ಮೋಸ್ಟ್ಲಿ ಡೈರಿ जय ತಂದಿರ್ಬೇಕಾದ್ರೆ अद्वैत चंद्र जय गौर भक्त वंद जय चंद्र जय गौर जय श्री ಡೈರಿಲಿ चैतन्य ಚೆನ್ನಾಗಿರಲ್ಲ जय ಕಣ नित्यानंद जय चैतन्य जय जय अद्वैत चंद्र जय गौर भक्त वृंद जय चंद्र जय जय श्री चैतन्य जय नित्यानंद
ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ಪವಿತ್ರ ಚಂದ್ರ ಜಯ ಗೌರ ಭಕ್ತ ವೃಂದ. ನಿತ್ಯಾನಂದ 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 ನಿತ್ಯಾನಂದ. ಗೌರಂಗ 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 ಗೌರಂಗ. ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ. ನಿತ್ಯಾನಂದ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ. ಅಲ್ಲಿ ತಾಂಡಾಕು ಬ್ರೆಡ್ ಎಲ್ಲಾನು ಒಂದಿದ್ದು ಹರೇ ಮೂರು. ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ನೀವು ಹರೇ ಮನೆಯಲ್ಲಿ ಮಾತನಾಡುವಾಗ ಇಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಇವತ್ತಿನ ಶ್ಲೋಕಕ್ಕೆ ಹೋಗುವ ನಾವು. ತುಂಬಾ ಶ್ಲೋಕ ಇದೆ ಇವತ್ತು ಮುಗಿಸ್ಲಿಕ್ಕೆ. ನೆನ್ನೆನೆ ನಂದು ಒಂದು 12 ಶ್ಲೋಕದಷ್ಟು ಉಳ್ಕೊಂಡಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವಾಗಿಂದ ಪ್ರಾರಂಭ ಆಗಿದೆ ಮಾತಾಜಿ ಇದು? ನಿನ್ನೆಯಿಂದ ಇನ್ನಲ್ಲ, ಮಾತಾಡ್ತೀನಿ. ಸಂಡೆ. ಭಾನುವಾರದಿಂದ ಶುರುವಾಗಿದ್ಯಾ? ಹರೇ ಕೃಷ್ಣ. ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನ 13ನೇ ಅಧ್ಯಾಯ ನಾವು ನೋಡ್ತಾ ಇದ್ವಿ ನಿನ್ನೆ. ಅಲ್ಲಿ 40ನೇ ಶ್ಲೋಕ ತನಕ ಆಗಿತ್ತು ನಿನ್ನೆ. ಇವತ್ತು ಶ್ಲೋಕ 41. ಶ್ರೀರಾಧರ ಪ್ರಲಾಪ ಬೇ ಉದ್ಧವ ದರ್ಶನೆ ಸೇಯಿ ಮತ ಉನ್ಮಾದ ಪ್ರಲಾಪ ಕರೆ ರಾತ್ರಿ ದಿನೇ. ಅಲ್ಲಿ ನಿನ್ನೆಯ ಒಂದು 40ನೇ ಶ್ಲೋಕದಲ್ಲಿ ಹೇಳಿದ್ದು, ಹಗಲು ರಾತ್ರಿ ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣನ ಅಗಲಿಕೆಯ ಭಾವನೆಯನ್ನ ಅನುಭವಿಸಿದ್ರು ಅಂತ ಹೇಳ್ಕೊಂಡು, ಅಂದ್ರೆ ಆ ರೀತಿ ಕೀರ್ತನ್ ಮಾಡ್ಕೊಂಡು ರಾಧಾರಾಣಿಯ ಒಂದು ಭಾವದಿಂದ ಚೈತನ್ಯ ಮಹಾಪ್ರಭುಗಳು ಅವತಾರ ಎತ್ತುತ್ತಾರೆ. ಅಲ್ಲಿ ಒಂದು ಭಕ್ತನ ಒಂದು ಮನಸ್ಥಿತಿಯಲ್ಲಿ ಅವರು ಒಂದು ಯಾವ ರೀತಿ ಭಗವಂತನ ಒಂದು ಅಗಲಿಕೆ ಅಂತ ಹೇಳುವಂತದ್ದು ಭಕ್ತನಿಗೆ ಎಷ್ಟು ಒಂದು ಭಾವನೆ, ಒಂದು ವಿರಹದ ಒಂದು ಭಾವವನ್ನ ಅನುಭವಿಸ್ತಾನೆ ಅವನು. ಆ ರೀತಿಯ ಭಾವದಿಂದ ಅವರು ಈ ಒಂದು ಕೀರ್ತನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗೆ ಈ ವಿರಹದ ಲಕ್ಷಣಗಳನ್ನ ಪ್ರಕಟಿಸ್ತಾ ಅವರು ಒಬ್ಬ ಹುಚ್ಚನಂತೆ ಅಳುತ್ತಾ ಅಸಂಬದ್ಧ ರೀತಿಯಲ್ಲಿ ಮಾತನಾಡ್ತಿದ್ದರು ಅಂತ ಹೇಳಿದ್ರೆ, ನಾವು ಭಕ್ತಿಯ ಒಂದು ಉನ್ನತ ಹಂತ ಅಂತ ಹೇಳಿದ್ರೆ ಭಾವ ಮತ್ತೆ ಪ್ರೇಮ ಅಂತ ಹೇಳ್ತೇವೆ. ಭಗವಂತನ ಪ್ರೇಮವನ್ನ ಪಡಿಬೇಕಾದ್ರೆ ಭಾವ ಹಂತದಲ್ಲಿ ಬಂದಾಗ ಭಾವ ಹಂತಕ್ಕೆ ಬಂದು ಆನಂತರ ಪ್ರೇಮ ಹಂತಕ್ಕೆ ನಾವು ಹೋಗುವಂತದ್ದು. ಆ ರೀತಿ ಆ ಒಂದು ಭಾವ ಹಂತದಲ್ಲಿ ಇರ್ಬೇಕಾದ್ರೆ ಭಾವ ಪರವಶರಾಗಿ ಅವರು, ಅಂದ್ರೆ ಅಷ್ಟೊಂದು ಕಣ್ಣಲ್ಲಿ ನೀರ್ ಅಳ್ತಾ ಇರ್ತಾರೆ ಒಂದು ವಿರಹದ ಒಂದು ಅನುಭವದಿಂದ. ಹಾಗೆ ಹುಚ್ಚನಂತೆ ಅಸಂಬದ್ಧ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ ಅಂತೇಳಿ ನಿನ್ನೆಯ ಒಂದು ಶ್ಲೋಕದಲ್ಲಿ ಹೇಳಿತು. ಇವತ್ತು ಅದೇ ಉದ್ಧವನನ್ನ ಕಂಡಾಗ ಭಾವಾವೇಶದಿಂದ ಶ್ರೀಮತಿ ರಾಧಾರಾಣಿಯು ಹೇಗೆ ಪ್ರಲಾಪಿಸಿದಳೋ ಹಾಗೆಯೇ ಹಗಲು ರಾತ್ರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮೋಹಕ ರೀತಿಯಲ್ಲಿ ಮಾತನಾಡುವುದರಲ್ಲಿ ಆನಂದದಿಂದಿದ್ದರು ಅಂತ ಹೇಳಿದ್ರೆ, ಆ ವೃಂದಾವನವನ್ನ ಬಿಟ್ಟು ಹೋದ್ಮೇಲೆ ಕೃಷ್ಣ ಮತ್ತೊಂದ್ಸಲ ಉದ್ಧವನನ್ನ ಕಳಿಸ್ತಾನೆ ವೃಂದಾವನಕ್ಕೆ. ಆಗ ಅಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರು ಮತ್ತೆ ರಾಧಾರಾಣಿ ಹೇಗೆ ಆ ಉದ್ಧವನ ಹತ್ರ ಒಂದು ತಮ್ಮ ಒಂದು ವಿರಹವನ್ನ ತೋರ್ಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಬಿಟ್ಟು ಹೋಗಿದ್ದನೆಲ್ಲ ಯಾಕೆ ಬಂದಿದ್ ನಮ್ಗೂ ಅವನನ್ನ ನೋಡ್ಬೇಕಾಗಿಲ್ಲ, ಆ ರೀತಿ ಎಲ್ಲ ತುಂಬಾ ಒಂದು ಭಾವಪೂರ್ಣವಾಗಿ ಅವರು ಭಾವಾವೇಶದಿಂದ ಮಾತಾಡ್ತಾರೆ. ಆ ರೀತಿ ಪ್ರಲಾಪಿಸ್ತಾರಂತೆ. ಹಾಗೆ ರಾಧಾರಾಣಿ ಹೇಗೆ ಪ್ರಲಾಪಿಸಿದ್ಲು ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಈ ಸಮೋಹಕ ರೀತಿಯಲ್ಲಿ ಮಾತನಾಡುವುದರಲ್ಲಿ ಆನಂದ ತಿಂದಿದ್ದರು. ಅದನ್ನ ಶ್ರೀಮದ್ ಭಾಗವತಂ ಅಲ್ಲಿ ನೋಡ್ಬೋದು ನಾವು. ಅದರ ಒಂದು ವಿವರಣೆ, ರಾಧಾರಾಣಿ ಹೇಗೆ ಉದ್ಧವ ಬರ್ಬೇಕಾದ್ರೆ ಯಾವ ರೀತಿ ಅವನ ಹತ್ರ ಪ್ರಶ್ನೆಗಳನ್ನ ಹಾಕ್ತಾ ಇರ್ತಾಳೆ, ಯಾವ ರೀತಿ ತನ್ನ ಒಂದು ಇದನ್ನ ತೋಡಿಕೊಳ್ತಾಳೆ ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಉದ್ಧವನನ್ನು ವೃಂದಾವನದಲ್ಲಿ ಕಂಡು ಮಾತನಾಡಿದ ನಂತರ ಶ್ರೀಮತಿ ರಾಧಾರಾಣಿಯ ಸ್ವಂತ ಮಾತುಗಳನ್ನ ಗಮನಿಸಬೇಕು. ರಾಧೆಯ ಭಕ್ತೋನ್ಮಾದ ಸ್ಥಿತಿ, ಕೃಷ್ಣ ಪ್ರೇಮ ವಿರಹ ಹೇಗೋ ಅದೇ ರೀತಿಯ ಚಿತ್ರಣ ಶ್ರೀ ಚೈತನ್ಯ ಮಹಾಪ್ರಭು ಹಾಗೂ ಅವರ ಹರ್ಷೋನ್ಮಾದ ಭಾವ ಪರವಶತೆಯೊಡಗೂಡಿದ ಮಾತುಗಳಲ್ಲಿ ಕಾಣಬರುತ್ತದೆ. ಕೃಷ್ಣ ಉದಾಸೀನ ಮಾಡಿರುವುದರ ದ್ಯೋತಕವಾಗಿ ಹೊಟ್ಟೆ ಕಿಚ್ಚು ಮತ್ತು ಉನ್ಮಾದದಿಂದ ಶ್ರೀಮತಿ ರಾಧಾರಾಣಿಯು ಜೇಂಕರಿಸುವ ದುಂಬಿಯನ್ನು ಟೀಕಿಸುತ್ತಾ ಮತಿಭ್ರಮಿತಳಾದ ಹೆಣ್ಣಿನಂತೆ ಮಾತನಾಡಿದ್ದಳಂತೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಾವೆಲ್ಲ ಇಲ್ಲಿ ಹಳ್ಳಿಯವರು, ನಿನ್ಗೇನು ಈ ಹಳ್ಳಿದು ಇವರು ಬೇಕಾಗಿಲ್ಲ ಹೆಣ್ಮಕ್ಳು, ನೀನು
ಅಲ್ಲಿ ಪೇಟೆಗೆ ಹೋಗಿದ್ಯಾ, ಪೇಟೆಯಲ್ಲಿ ಸುಂದರ ಹೆಣ್ಮಕ್ಳ ಜೊತೆ ನೀನಿದ್ಯಾ, ಆ ರೀತಿಯೆಲ್ಲ ಅವರು ಇದ್ ಮಾಡ್ತಾರೆ, ಅವರನ್ನ ಹೇಳ್ಕೊಳ್ತಾರೆ ಆ ರೀತಿ. ಸೊ ಹಾಗೆ ಮಾತಾಡ್ತಾರಂತೆ. ಇದೇ ರೀತಿಯಲ್ಲಿ ತಮ್ಮ ಅಂತಿಮ ದಿನಗಳಲ್ಲಿ ಲೀಲಾ ವಿನೋದಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆನಂದ ಪರವಶತೆಯನ್ನು, ಉನ್ಮಾದದ ಲಕ್ಷಣಗಳನ್ನು ಅಭಿವ್ಯಕ್ತಿಸಿದರು. ಈ ಸಂದರ್ಭದಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಆದಿಲೀಲದ 4ನೇ ಅಧ್ಯಾಯದಲ್ಲಿನ 107 ಮತ್ತು 108ನೇ ಶ್ಲೋಕಗಳನ್ನು ಗಮನಿಸಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. 4ನೇ ಅಧ್ಯಾಯದಲ್ಲಿ ನಿಮ್ಗೆ ಈಗ ನಡೀತಾ ಇತ್ತಲ್ಲ, ಮೊನ್ನೆ ಅಷ್ಟೇ ಮಾತಾಜಿ ತೆಗಿತಾ ಇದ್ರು, ಅಲ್ಲಿ ಬಂದಿರ್ಬೇಕು ರಾಧಾರಾಣಿಯ ಒಂದು ಯಾವ ರೀತಿ ವಿಪ್ರಲಂಬ ಭಾವ ಅಂತ ಹೇಳಿ ಹೇಳ್ತಾ ಇದ್ರು ಮಾತಾಜಿ, ರೀನಾ ಮಾತಾಜಿ. ಸೊ ಹಾಗೆ ಅದನ್ನ ನಾವು ಗಮನಿಸ್ಬೇಕು ಅಲ್ಲಿ ಅಂತ ಹೇಳ್ತಾ ಇದ್ದೆ. ವಿದ್ಯಾಪತಿ ಜಯ ದೇವ ಚಂಡಿ ದಾಸೇರ ಗೀತ ಆಸ್ವಾದೇನ ರಮಾನಂದ ಸ್ವರೂಪ ಸಹಿತ. ಪ್ರಭು ಚೈತನ್ಯರು ವಿದ್ಯಾಪತಿ ಜಯದೇವ ಮತ್ತು ಚಂಡಿದಾಸ ಕವಿತಾ ಗ್ರಂಥಗಳನ್ನ ಓದ್ತಾ ಇದ್ರಂತೆ ಅಂತ ಹೇಳಿದ್ರೆ ಅವರ ಒಂದು ಶಿಕ್ಷಣ, ಕಿಶೋರಾವಸ್ಥೆ, ನಾವೇನು ನಿನ್ನೆ ನೋಡಿದ್ವಿ, ಬಾಲ್ಯ, ಪೌಗಂಡ, ಕೈಶೋರ ಮತ್ತೆ ಯೌವನ ಅಂತ ಹೇಳ್ಕೊಂಡು, ಆ ಒಂದು ಕೈಶೋರಾವಸ್ಥೆ ಅಂತ ಹೇಳಿದ್ರೆ ಅವರ ಒಂದು ಏನು ವಿದ್ಯೆ ಕಲಿಯುವಂತ ಒಂದು ಸಮಯ. ಅಲ್ಲಿ ವಿದ್ಯಾಪತಿ ಜಯದೇವ ಮತ್ತು ಚಂಡಿದಾಸ ಕವಿಗಳ ಗ್ರಂಥಗಳನ್ನ ಓದ್ತಾ ಇದ್ರು. ಆ ಕವಿಗಳ ಗೀತಗಳನ್ನ ಅವರು ಅಂತರಂಗ ಸಂಗಾತಿಗಳಾದ ಶ್ರೀ ರಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿಗಳ ಜೊತೆ ಸವಿಯುತ್ತಿದ್ದರು ಅಂತ. ಅಂದ್ರೆ ಜಯದೇವ ಗೊತ್ತಲ್ಲ, ಗೀತಾ ಗೋವಿಂದ ಬರೆದವರು. ಆ ರೀತಿ ಅಂತ ಕವಿಗಳ ಗ್ರಂಥಗಳನ್ನ ಓದ್ತಾ ಇದ್ರು. ಹಾಗೇನೆ ಅವರ ಅಂತರಂಗ ಸಂಗಾತಿಗಳು ರಾಮಾನಂದರಾಯರು ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಜೊತೆ ಅದರ ಒಂದು ಸವಿಯನ್ನ ಸವಿತಾ ಇದ್ರಂತೆ. ರಾಧಾಕೃಷ್ಣರ ಪ್ರೇಮ ಲೀಲಾ ವಿನೋದಗಳನ್ನ ಕುರಿತಂತೆ ಗೀತೆಗಳನ್ನ ರಚಿಸಿ ಹಾಡಿದಾತ ವಿದ್ಯಾಪತಿಯವರು ರಾಧಾಕೃಷ್ಣರ ಪ್ರೇಮ ಲೀಲಾ ವಿನೋದಗಳನ್ನ ಕುರಿತು ಗೀತೆಗಳನ್ನ ರಚಿಸಿರ್ತಾರೆ. ಆತ ಪ್ರಸಿದ್ಧ ಕವಿಯಾಗಿದ್ದ, ಮಿಥಿಲಾದ ನಿವಾಸಿಯಾಗಿದ್ದ ವಿದ್ಯಾಪತಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದವ. ಶಕಯುಗ 14ನೇ ಶತಕದ ಆರಂಭದಲ್ಲಿ ರಾಜ್ಯವಾಳುತ್ತಿದ್ದ ರಾಜ ಶಿವಸಿಂಹ ರಾಣಿ ಲಕ್ಷ್ಮಾದೇವಿಯವರ ಆಳ್ವಿಕೆಯ ಅವಧಿಯಲ್ಲಿದ್ದವನೆಂದು ಪರಿಗಣಿಸಲಾಗಿದೆ. ಹಾಗೂ ಹಾಗೆ ವಿದ್ಯಾಪತಿ ಅನೇಕ ಕವಿತೆಗಳನ್ನ ರಚಿಸಿದ. ಈ ಕಾಲವು ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಬಹುಪಾಲು 100 ವರ್ಷಗಳಿಗೂ ಮುಂಚಿನದ್ದು ಅಂತೇಳಿ, ಚೈತನ್ಯ ಮಹಾಪ್ರಭುಗಳು ಅವತಾರ ಮಾಡುವುದಕ್ಕಿಂತ 100 ವರ್ಷಗಳಷ್ಟು ಹಿಂದಿನದ್ದು ಅಂತ ಹೇಳ್ಕೊಂಡು 14ನೇ ಶತಕ ಅಂತೇಳಿ. ಸೊ ಕವಿ ವಿದ್ಯಾಪತಿಯ ವಂಶಜರ 12ನೇ ತಲೆಯವರು ಇನ್ನೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಭು ಕೃಷ್ಣನ ಲೀಲಾ ವಿನೋದಗಳ ಬಗ್ಗೆ ಹಾಡಿರುವ ವಿದ್ಯಾಪತಿಯ ಗೀತೆಗಳು ಕೃಷ್ಣನ ಅಗಲಿಕೆಯಿಂದ ಆಗುವ ತೀವ್ರ ಭಾವನೆಗಳನ್ನ ಪ್ರಕಟಿಸುತ್ತವೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅಗಲಿಕೆಯನ್ನು ಅನುಭವಿಸುವ ಉನ್ಮಾದಾವಸ್ಥೆಯಲ್ಲಿ ಕವಿ ವಿದ್ಯಾಪತಿಯ ಎಲ್ಲಾ ಹಾಡುಗಳನ್ನು ಸವಿಯುತ್ತಿದ್ದರು. ಅಂದ್ರೆ ಅವರು ರಚಿಸಿದ್ದು ಆ ಒಂದು ಪ್ರೇಮ ಲೀಲೆಗಳ ಒಂದು ಗೀತೆಗಳನ್ನ ರಚಿಸಿರ್ತಾರೆ. ಅದನ್ನ ಈ ಒಂದು ಭಾವಪರವಶತೆಯಿಂದ ಚೈತನ್ಯ ಮಹಾಪ್ರಭುಗಳು ಆ ಕೃಷ್ಣನ ಅಗಲಿಕೆಯನ್ನು ಅನುಭವಿಸುತ್ತಾ ಉನ್ಮಾದಾವಸ್ಥೆಯಲ್ಲಿ ಅದನ್ನ ಆ ಹಾಡಿನ ಸವಿಯನ್ನ ಸವಿತಾ ಇದ್ರಂತೆ. ಕವಿ ಜಯದೇವನು ಹುಟ್ಟಿದ್ದು ಶಕಯುಗ 11 ಅಥವಾ 12ರಲ್ಲಿಯೋ ಬಂಗಾಲದ ಮಹಾರಾಜ ಲಕ್ಷ್ಮಣಸೇನನ ಆಳ್ವಿಕೆಯ ಕಾಲದಲ್ಲಿ. ಅವನ ತಂದೆ ಭೋಜದೇವ ಹಾಗೂ ತಾಯಿ ವಾಮದೇವಿ. ಅನೇಕ ವರ್ಷಗಳ ಕಾಲ ಆತ ಬಂಗಾಲದ ಅಂದಿನ ರಾಜಧಾನಿಯಾಗಿದ್ದ ನವದ್ವೀಪದಲ್ಲಿ ವಾಸಿಸಿದ್ದ. ಜಯದೇವನ ಜನ್ಮಸ್ಥಳ ಕೆಂದುಬೆಲ್ವಾ ಎಂಬ ಗ್ರಾಮ ಬೀರ್ಭಂ ಜಿಲ್ಲೆಗೆ ಸೇರಿದ್ದಾಗಿತ್ತು. ಇನ್ನು ಕೆಲವರ ಅಭಿಪ್ರಾಯದಂತೆ ಜಯದೇವ ಕವಿಯ ಜನ್ಮಸ್ಥಳ ಒರಿಸ್ಸಾದಲ್ಲಿ ಎಂಬುದಾಗಿ, ಮತ್ತೆ ಇನ್ನಿತರರು ಆತನು ದಕ್ಷಿಣ ಭಾರತದಲ್ಲಿ ಹುಟ್ಟಿದನೆಂದು ಕೂಡ ತಿಳಿಸ್ತಾರಂತೆ. ಜಯದೇವನು ತನ್ನ ಬದುಕಿನ ಕಡೆಯ ದಿನಗಳನ್ನ ಜಗನ್ನಾಥಪುರಿಯಲ್ಲಿ ಕಳೀತಾರಂತೆ. ಆತನ ಪ್ರಸಿದ್ಧ ಗ್ರಂಥಗಳಲ್ಲಿ ಒಂದು ಗೀತಾ ಗೋವಿಂದ. ಅದು ಕೃಷ್ಣನ ಅಗಲಿಕೆಯಿಂದ ಮೂಡುವ ಅಲೌಕಿಕ ಮಧುರ ಭಾವನೆಗಳನ್ನ ತುಂಬಿಕೊಂಡಿರುವಂತಹ ಕಾವ್ಯ ಅಂತೇಳಿ ಹೇಳ್ತಾರೆ. ಶ್ರೀಮದ್ ಭಾಗವತದಲ್ಲಿ ತಿಳಿಸಿರುವಂತೆ ರಾಸ ಕ್ರೀಡೆಗೆ ಮುನ್ನ ಗೋಪಿಕೆಯರು ಶ್ರೀ ಕೃಷ್ಣನ ಅಗಲಿಕೆಯನ್ನು ಅನುಭವಿಸ್ತಾರೆ. ಗೀತಾ ಗೋವಿಂದವು ಅಂತಹ ವಿರಹ ಭಾವನೆಗಳನ್ನೇ ಪ್ರಕಟಿಸ್ತದೆ ಅಂತೇಳಿ. ಗೀತಾ ಗೋವಿಂದಕ್ಕೆ ಅನೇಕ ವೈಷ್ಣವರು ವ್ಯಾಖ್ಯಾನಗಳನ್ನ ರಚಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಗೀತಾ ಗೋವಿಂದ ತುಂಬಾ ಒಂದು ಸುಂದರವಾದ ಹಾಡು. ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಸಿಗ್ತದೆ, ಅದನ್ನ ಕೇಳ್ಬೋದು. ಅದು ಚಂಡಿದಾಸನು ಬಂಗಾಲದ ಬೀರ್ಭಂ ಜಿಲ್ಲೆಯಲ್ಲಿರುವ 400 ಎಂಬ ಗ್ರಾಮದಲ್ಲಿ ಜನಿಸಿದವನು. ಅಲ್ಲಿ ವಿದ್ಯಾಪತಿಯ ಬಗ್ಗೆ ಹೇಳಿದ್ರು, ಜಯದೇವರ ಬಗ್ಗೆ ಹೇಳಿದ್ರು, ಈಗ ಚಂಡಿದಾಸರ ಬಗ್ಗೆ ಹೇಳ್ತಾ ಇದ್ದಾರೆ. ಚಂಡಿದಾಸ್ ಅಂತ ಹೇಳುವವರು ಬಂಗಾಲದ ಬೀರ್ಭಂ ಜಿಲ್ಲೆಯಲ್ಲಿರುವ
ನಾನ್ನೂರ ಎಂಬ ಗ್ರಾಮದಲ್ಲಿ ಜನಿಸಿದವರು. ಅಂದ್ರೆ ಅವರ ಸಂಗಡಿಗರು ಯಾರೆಲ್ಲ ಆಗಿದ್ರು ಅಂತ ಹೇಳ್ಕೊಂಡು ಬ್ರಾಹ್ಮಣ ಕುಟುಂಬದಿಂದ ಹುಟ್ಟಿ ಬಂದಾತ. ಚಂಡೀದಾಸನು ಶಕಯುಗದ 14ನೇ ಶತಮಾನದ ಆರಂಭದಲ್ಲಿ ಜನಿಸಿದವ. ಚಂಡೀದಾಸ ಹಾಗೂ ವಿದ್ಯಾಪತಿ ಅವರ ಕಾವ್ಯಗಳಲ್ಲಿ ಕೃಷ್ಣ ಪ್ರೇಮ ವಿರಹ ಭಾವ ಸಮೃದ್ಧವಾಗಿ ಮೂಡಿ ಬಂದಿರುವುದರಿಂದ ಇಬ್ಬರು ಕವಿಗಳು ಅಪಾರ ಮೈತ್ರಿಯುಳ್ಳವರಾಗಿದ್ದರು ಆಗಿದ್ದವರೆಂಬುದಾಗಿ ಕೆಲವರು ಸೂಚಿಸುತ್ತಾರೆ. ಚಂಡೀದಾಸ ಮತ್ತು ವಿದ್ಯಾಪತಿ ಇಬ್ಬರು ಕೂಡ ವರ್ಣಿಸಿದ ಆನಂದೋನ್ಮಾದ ಭಾವನೆಗಳನ್ನ ಆನಂತರದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ವಾಸ್ತವವಾಗಿ ಅನುಭವಿಸಿದರು. ಆ ವಿದ್ಯಾಪತಿ, ಜಯದೇವ, ಚಂಡೀದಾಸ ಅವರೆಲ್ಲ ಸಮಕಾಲೀನರು. ಅವರೆಲ್ಲ ರಚಿಸಿರುವ ಗ್ರಂಥಗಳನ್ನ ಚೈತನ್ಯ ಮಹಾಪ್ರಭುಗಳು ಅದನ್ನ ವಾಸ್ತವವಾಗಿ ಅನುಭವಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ರಾಧಾಕೃಷ್ಣರ ವಿರಹದ ಒಂದು ಇದನ್ನ ವರ್ಣಿಸಿರುವಂತ ಗೀತೆಗಳನ್ನ ರಚಿಸಿರ್ತಾರೆ. ಅದನ್ನ ಈ ಒಂದು ಚೈತನ್ಯ ಮಹಾಪ್ರಭುಗಳು ವಾಸ್ತವವಾಗಿ ಅನುಭವಿಸ್ತಾರೆ ಅಂತ ಹೇಳ್ಕೊಂಡು ಆ ಉತ್ಕಟ ಸಂದರ್ಭಗಳಲ್ಲಿ ಪ್ರಭು ಚೈತನ್ಯರು ಆನಂದ ಪರವಶರಾದಾಗ ಶ್ರೀ ರಮಾನಂದರಾಯರು ಮತ್ತು ಹಾಗೂ ಶ್ರೀ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಜೊತೆಗೆ ಇದ್ದರು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಆ ಒಂದು ಸಂಕೀರ್ತನ ಇದು ಏನು ಹಾಡು ಹೇಳ್ಕೊಂಡು ಆ ಒಂದು ಅದರಲ್ಲಿ ಆನಂದ ಪರವಶತೆಯ ಒಂದು ಸಮಯದಲ್ಲಿ ಅವರ ಜೊತೆಗೆ ರಮಾನಂದರಾಯರು ಮತ್ತೆ ಸ್ವರೂಪ ದಾಮೋದರ ಗೋಸ್ವಾಮಿ ಹಾಗೇನೆ ಜೊತೆಗೆ ಇರ್ತಾರಂತೆ. ಹಾಗೆ ಪ್ರಭು ಚೈತನ್ಯರು ರಾಧಾರಾಣಿಯಂತೆ ಭಾವ ಪರವಶತೆಯನ್ನ ಅನುಭವಿಸುತ್ತಾ ಆ ಲೀಲಾ ವಿನೋದದಲ್ಲಿ ತಲ್ಲೀನರಾಗಿರುವಾಗ ಅವರ ಇಬ್ಬರು ನಿಕಟವರ್ತಿಗಳು ಬಹಳವಾಗಿ ನೆರವಾದರು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ರೀತಿ ವ್ಯಾಖ್ಯಾನಿಸುತ್ತಾರೆ. ಅದಕ್ಕೆ ಇವರು ಯಾರು ಪ್ರಭುಪಾದರ ಗುರುಗಳು ಭಕ್ತಿ ಸರಸ್ವತಿ ಠಾಕೂರ್ ಅವರು ಕೂಡ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಪ್ರಭು ಚೈತನ್ಯರು ವಿದ್ಯಾಪತಿ, ಚಂಡೀದಾಸ ಮತ್ತು ಜಯದೇವರ ಕೃತಿಗಳಲ್ಲಿ ಉಕ್ತವಾಗಿರುವಂತಹ ಪ್ರೇಮ ವಿರಹ ಭಾವಗಳನ್ನ ಆನಂದದಿಂದ ಅನುಭವಿಸುವುದು ಅವರ ನಿಕಟ ಅನುಯಾಯಿಗಳಾದ ಶ್ರೀ ರಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ ಇವರಿಗೆ ಮೀಸಲಾಗಿತ್ತು. ಏಕೆಂದರೆ ಅವರು ತಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯ ಮುನ್ನಡೆಯಿಂದ ಅತ್ಯುನ್ನತ ಪರಿಪೂರ್ಣ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳಿದ್ರೆ ಈ ಯಾರು ಭಗವಂತನ ಒಂದು ರಾಧಾರಾಣಿಯ ಒಂದು ಭಾವದಿಂದ ಚೈತನ್ಯ ಮಹಾಪ್ರಭುಗಳು ಅವತಾರ ಎತ್ತಿರುವಂತದ್ದು ಶ್ರೀ ರಾಮಾನಂದರಾಯರು ಮತ್ತು ಅವರಿಗೆ ಗೊತ್ತಾಗಿರ್ತದೆ. ಸ್ವರೂಪ ದಾಮೋದರ ಗೋಸ್ವಾಮಿ ಅವರಿಗೆ ಅದಕ್ಕೆ ತಕ್ಕನಾಗಿ ಅವರು ಕೂಡ ಅವರ ಜೊತೆಗೆ ವರ್ತಿಸ್ತಾರೆ. ಆದ್ರೆ ಯಾರಿಗೆ ಇದರ ಬಗ್ಗೆ ಈ ಒಂದು ಅರಿವಿರೋದಿಲ್ಲ ಅಂತವ್ರು ಅದನ್ನ ಅಪಾರ್ಥ ಮಾಡ್ಕೊಳ್ಳುವಂತವ್ರು. ಇಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯಿಂದ ಮುನ್ನಡೆಯಿಂದ ಆಧ್ಯಾತ್ಮಿಕ ಈಗ ರಾಧಾಕೃಷ್ಣರದ್ದೇ ಆಗಿರ್ಬೋದು, ಯಾರು ಆಧ್ಯಾತ್ಮಿಕಕ್ಕೆ ಬಂದಿದ್ದಾರೆ, ಯಾರು ಭಾಗವತಮನ್ನ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರೆ ಅಂತವರಿಗೆ ಅದು ಅರ್ಥ ಆಗ್ತದೆ ಹೊರತು ಉಳಿದ ಈ ಒಂದು ಭೌತಿಕದಲ್ಲಿ ಇರುವಂತ ಜನರಿಗೆ ಅದು ಅರ್ಥ ಆಗುದಿಲ್ಲ. ಆ ರಾಧಾರಾಣಿ ಭಗವಂತನ ಒಂದು ಎಕ್ಸ್ಪ್ಯಾನ್ಷನ್ ಅದೆಲ್ಲ ಅವರಿಗೆ ಅರ್ಥ ಆಗುದಿಲ್ಲ. ಅಲ್ಲಿ ಬೇರೆನೆ ಅರ್ಥ ಮಾಡ್ಕೊಳ್ತಾರೆ ಅವರು. ಇಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಇದ್ರೆ ಮಾತ್ರನೇ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ರೀತಿ ಇಲ್ಲಿ ಸ್ವರೂಪ ದಾಮೋದರ ಮತ್ತೆ ರಮಾನಂದರಾಯರು ಅತ್ಯುನ್ನತ ಪರಿಪೂರ್ಣ ವ್ಯಕ್ತಿಗಳಾಗಿದ್ದರು, ಪರಮಹಂಸರೇ ಆಗಿದ್ದರು. ಅಂತಹ ವಿಚಾರಗಳನ್ನು ಪ್ರಭು ಚೈತನ್ಯರ ಚಟುವಟಿಕೆಗಳನ್ನು ಕೇವಲ ಅನುಸರಿಸುವ ಸಾಧಾರಣ ವ್ಯಕ್ತಿಗಳು ಚರ್ಚಿಸಬಾರದು ಅಂತ ಹೇಳಿದ್ರೆ ನಾವು ಅದ್ ತಪ್ಪಾಗ್ತದೆ. ನಾವು ಆ ಒಂದು ಏನು ಆ ತೀವ್ರ ಭಾವ ಏನಿದೆ ಅವರದ್ದು ಆ ವಿರಹ ಭಾವ ಅಂತ ಹೇಳುವಂಥದ್ದು ನಮ್ಮ ಭೌತಿಕದ ಹಾಗೆ ಅಲ್ಲ. ಈ ಭೌತಿಕದ ಒಂದು ಏನು ಅದು ಕಾಮ ಅಂತ ಹೇಳ್ತಾರೆ, ಆದ್ರೆ ಭಗವಂತನ ಆಧ್ಯಾತ್ಮಿಕ ಲೋಕದ ಒಂದು ಪ್ರೀತಿ ಆಕರ್ಷಣೆ ಅಂತ ಹೇಳುವಂತದ್ದು ಪ್ರೇಮ ಅಂತ ಹೇಳ್ತದೆ. ಇಲ್ಲಿ ಭೌತಿಕ ಮತ್ತೆ ಆಧ್ಯಾತ್ಮಿಕದ ಒಂದು ಆಕರ್ಷಣೆ ಅಂತ ಹೇಳುವಂತ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಉಳಿದವರು ಅದರ ಒಂದು ವ್ಯಕ್ತಿಗಳು ಕೇವಲ ಅನುಸರಿಸುವ ಸಾಧಾರಣ ವ್ಯಕ್ತಿಗಳು ಅದನ್ನ ಚರ್ಚಿಸಬಾರದು. ಕೇವಲ ಪ್ರಾಪಂಚಿಕ ನೀರಸ ಕಾವ್ಯದ ವಿದ್ಯಾರ್ಥಿಗಳಿಗೆ ಹಾಗೂ ದೈವ ಪ್ರಜ್ಞೆ ಇರದ ಶರೀರ ಇಂದ್ರಿಯ ತುಷ್ಟಿಯಲ್ಲೇ ಲೋಲುಪರಾಗಿರುವ ಸಾಹಿತಿಗಳಿಗೆ, ವಿದ್ವಾಂಸರೆನ್ನಿಸಿಕೊಳ್ಳುವವರಿಗೆ ಅತ್ಯುನ್ನತ ಮಟ್ಟದ ಅಲೌಕಿಕ ಸಾಹಿತ್ಯ ಓದುವ ಅಗತ್ಯವೇ ಇಲ್ಲ. ಅವರು ಓದಿದ್ರೆ ಕೂಡ ಅವರಿಗೆ ಅದು ಅರ್ಥ ಆಗುದಿಲ್ಲ. ಅದರಲ್ಲಿ ನಿಜವಾದ ಅರ್ಥವನ್ನ ಅಪಾರ್ಥವಾಗಿ ಅವರು ವ್ಯಾಖ್ಯಾನ ಮಾಡುವುದೇ ಹೆಚ್ಚಾಗಿರುತ್ತೆ. ಹಾಗಾಗಿ ಅಂತವರಿಗೆ ಈ ಒಂದು ಇದು ಹೇಳಿದ್ದಲ್ಲ ಅಂತ ಹೇಳ್ತಾರೆ. ಯಾರೇ ಇಂದ್ರಿಯ ತುಷ್ಟಿಯ ಬೆನ್ನು ಹತ್ತುವ ವ್ಯಕ್ತಿಗಳು ರಾಗಾನುಗ ಭಕ್ತಿ ಸೇವೆಯನ್ನ ಕೃತಕ್ಕಾಗಿ ಅನುಸರಿಸಕೂಡದು. ಇದನ್ನ
ಅವರು ಆಗ್ತಾರೆ ಇದ್ದಾರೆ ಅಂತ ನಾವು ರಾಗಾನುಗ ಅದನ್ನೇ ನಾವು ಅನುಸರಿಸ್ತೇವೆ ಅಂದ್ರೆ ಅದು ಇಲ್ಲ. ಅಂತ ಒಂದು ಆಧ್ಯಾತ್ಮಿಕಲ್ಲಿ ಪರಿಪೂರ್ಣತೆ ಇದ್ರೆ ಮಾತ್ರನೇ ಅದು ಆ ಒಂದು ಇದನ್ನ ಅನುಭವಿಸಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಂಡೀದಾಸ, ವಿದ್ಯಾಪತಿ, ಜಯದೇವ ಮೊದಲಾದ ಭಕ್ತ ಕವಿಗಳ ಗೀತಗಳು ಪರಮ ಪುರುಷನ ದಿವ್ಯವಾದ ಕಾರ್ಯಗಳನ್ನ ವರ್ಣಿಸ್ತವೆ. ಮೇಲೆ ಮೇಲೆ ಹೊರ ತೋರಿಕೆಗಷ್ಟೇ ಈ ಗೀತೆಗಳನ್ನ ವಿಮರ್ಶಿಸಲಾಗುವ ಪ್ರಾಪಂಚಿಕರು ಸಾಮಾನ್ಯರನ್ನು ವಿಷಯ ಲಂಪಟರಾಗಿ ಮಾಡುವರಷ್ಟೇ ಅಂತ ಹೇಳಿದ್ರೆ, ಯಾರೋ ಅದನ್ನ ಆಳವಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಅಂತವರಿಗೆ ಮಾತ್ರ ಅದು ಅರ್ಥ ಆಗ್ಬೋದು. ಈ ಏನು ಭೌತಿಕದ ಕವಿಗಳು, ಕಾವ್ಯ ರಚನೆಗಾರರು ಅಂತ ಹೇಳ್ತಾರೆ, ಅವರೆಲ್ಲ ಅಷ್ಟು ಒಂದು ಆಳವಾಗಿ ಭಗವಂತನ ಒಂದು ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಸೊ ಹಾಗಾಗಿ ಸಾಮಾನ್ಯರನ್ನು ವಿಷಯ ಲಂಪಟ ಮಾಡುವರಷ್ಟೇ ಅಂತ ಹೇಳ್ಕೊಂಡು, ಹಾಗೂ ಅಂದ್ರೆ ಅಪಾರ್ಥಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಅಂತ. ಹಾಗೂ ಅದೇ ಸಾಮಾಜಿಕ ನಾಚಿಕೆಗೇಡಿನ ಕಾರ್ಯಗಳಿಗೂ ಪ್ರಪಂಚವನ್ನು ನಾಸ್ತಿಕತೆಯೆಡೆಗೂ ಕೊಂಡೊಯ್ಯುವುದಷ್ಟೇ ಅಂತ ಹೇಳ್ಕೊಂಡು, ರಾಧಾಕೃಷ್ಣರ ಅಪ್ರಾಪಂಚಿಕ ಭಕ್ತಿ ಲೀಲೆಗಳನ್ನು ಕೇವಲ ಈ ಪ್ರಪಂಚದ ಹುಡುಗ ಹುಡುಗಿಯರ ಕ್ರೀಡೆಗಳೆಂಬುದಾಗಿ ತಪ್ಪು ತಿಳಿಯಕೂಡದು. ಅಂದ್ರೆ ಈಗ ಸೀರಿಯಲ್ ಅಲ್ಲಿ ತೋರಿಸ್ತಾರೆ, ಈ ಒಂದು ಭೌತಿಕದಲ್ಲಿ ಯಾವ ರೀತಿಯ ಒಂದು ಪ್ರೇಮ ಹುಡುಗ ಹುಡುಗಿಯರಲ್ಲಿ ಇರ್ತದೆ, ಅದೇ ರೀತಿಯ ಪ್ರೇಮ ಅಲ್ಲ ಅದು. ಆತರ ಏನಾದ್ರೂ ಅವರು ಬಿಂಬಿಸಿದ್ರೆ ಅದು ಕೇವಲ ಅವರ TRP ಹೆಚ್ಚಿಗೆಗಾಗಿ ಆತರ ಮಾಡ್ತಾರೆ ಹೊರತು ಬೇರೇನಲ್ಲ ಅಲ್ಲಿ. ತುಂಬಾ ನಿಷ್ಕೃಷ್ಟವಾದ ಪ್ರಾಪಂಚಿಕ ಹುಡುಗ ಹುಡುಗಿಯರ ಹದಿವಯಸ್ಸಿನ ಲೈಂಗಿಕ ಚಟುವಟಿಕೆಗಳು ಬಹುಮಟ್ಟಿಗೆ ಹೇಯ, ಅಸಹ್ಯ ಎನಿಸುವಂತದ್ದು ಅಂತ ಹೇಳಿದ್ರೆ, ಅಲ್ಲಿ ಒಬ್ರಿಗೆ ಒಬ್ರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಇರುವಂತಹ ಒಂದು ಆಕರ್ಷಣೆ ಅಂತ ಹೇಳುವಂಥದ್ದು. ಆದ್ರೆ ಆ ಒಂದು ಆಧ್ಯಾತ್ಮಿಕದಲ್ಲಿ ಏನು ಅಲ್ಲಿ ನಿರೀಕ್ಷಣೆಯೇ ಇಲ್ಲ. ಅಲ್ಲಿ ಒಬ್ರನ್ನ ಒಬ್ರು ಖುಷಿ ಪಡಿಸ್ಬೇಕು ಅಷ್ಟೇ ಅಲ್ಲಿ ಇರುವಂತದ್ದು. ಸೊ ಆದ್ದರಿಂದ ಯಾರು ಕೇವಲ ದೇಹ ಪ್ರಜ್ಞೆ ಮತ್ತು ಇಂದ್ರಿಯ ತುಷ್ಟಿಗಳಲ್ಲಿ ಲೋಲುಪ್ತರಾಗಿರುವರೋ ಅಂತವರು ಶ್ರೀ ರಾಧಾಕೃಷ್ಣರ ದಿವ್ಯ ಲೀಲೆಗಳನ್ನು ಕುರಿತಂತೆ ಚರ್ಚಿಸುವುದನ್ನು ಕೂಡ ನಿಷೇಧಿಸಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಅದಕ್ಕೆ ಅರ್ಹರೇ ಅಲ್ಲ, ಅದನ್ನ ಆ ಟಾಪಿಕ್ ಅನ್ನ ಅವರು ಮಾತಾಡ್ಕೊಳ್ಳಿಕ್ಕೆ ಅವ್ರು ಅರ್ಹರೇ ಅಲ್ಲ ಅಂತ ಹೇಳ್ಕೊಂಡು. ಶ್ಲೋಕ 43. ಕೃಷ್ಣೇರ ವಿಯೋಗ ಯತ ಪ್ರೇಮ ಚೇಷ್ಟಿತ ಆಸ್ವಾದೀಯ ಪೂರ್ಣ ಕೈಲ ಆಪನ ವಾನ್ಯತ. ಕೃಷ್ಣ ವಿರಹದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುವು ಈ ಎಲ್ಲಾ ಆನಂದ ಭರಿತವಾದ ಚಟುವಟಿಕೆಗಳನ್ನ ಅನುಭವಿಸಿದರು ಹಾಗೂ ಅವರು ಆ ಮೂಲಕ ತಮ್ಮ ಬಯಕೆಗಳನ್ನು ಪೂರೈಸಿಕೊಂಡರು. ಹೇಗೆ ಒಂದು ಭಗವಂತನನ್ನ ನಾವು ಪಡ್ಕೊಳ್ಬೇಕಾದ್ರೆ ಪ್ರೇಮ ಹಂತಕ್ಕೆ ಬರ್ಬೇಕು ಭಕ್ತಿಯಲ್ಲಿ. ಸೊ ಅಂತ ಒಂದು ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ರಾಧಾರಾಣಿಯ ಒಂದು ಭಾವದಿಂದ ಅವರು ಅವತಾರ ಎತ್ತಿ ಎಲ್ಲರಿಗೆ ತೋರಿಸಿದ್ದಾರೆ. ಹಾಗೆ ಆನಂದ ಭರಿತವಾದ ಚಟುವಟಿಕೆಗಳನ್ನ ಅವರು ಅನುಭವಿಸ್ತಾರೆ ಕೂಡ. ಅಲ್ಲಿ ಆ ಮೂಲಕ ತಮ್ಮ ಬಯಕೆಗಳನ್ನ ಪೂರೈಸಿಕೊಂಡ್ರು ಅಂತಾರೆ. ಚೈತನ್ಯ ಚರಿತಾಮೃತದ ಮೊದಲಿನಲ್ಲಿಯೇ ಇಂತು ತಿಳಿಸಿತ್ತು, ಪ್ರಭು ಚೈತನ್ಯರು ಆವಿರ್ಭವಿಸಿದ್ದು ಶ್ರೀಕೃಷ್ಣನನ್ನು ಕಂಡ ರಾಧಾರಾಣಿಯ ಮನದ ಭಾವನೆಗಳನ್ನ ತಾನೂ ಪರಿಭಾವಿಸಿ ಆಸ್ವಾದಿಸಲೋಸುಗವೆಂದು ಅಲ್ವಾ. ಯಾಕೆ ಇಷ್ಟೊಂದು ನನ್ನಲ್ಲಿ ಆಕರ್ಷಿತರಾಗ್ತಾರೆ, ಇಷ್ಟೊಂದು ನನ್ನನ್ನ ನಾನೇ ಬೇಕು ಅಂತ ಇಷ್ಟೊಂದು ಯಾಕೆ ಇವರು ಪ್ರಲಾಪಿಸ್ತಾರೆ ಅಂತೇಳಿ ಆ ಒಂದು ಭಾವವನ್ನ ನಾನು ಕೂಡ ಅನುಭವಿಸ್ಬೇಕು ಅಂತೇಳಿ ಭಗವಂತ ಚೈತನ್ಯ ಮಹಾಪ್ರಭುಗಳ ಒಂದು ಇದ್ರಲ್ಲಿ ಅವತಾರ ಎತ್ತಿ ಬರ್ತಾರೆ. ಸ್ವಯಂ ಶ್ರೀ ಕೃಷ್ಣನೇ ರಾಧೆಗೆ ತನ್ನೆಡೆಗೆ ಇದ್ದ ಪರಮಾನಂದ ಭರಿತ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲಾಗ್ಲಿಲ್ಲ. ಆದ್ದರಿಂದ ಆತ ತಾನೇ ರಾಧೆಯ ಪಾತ್ರವನ್ನ ಸ್ವೀಕರಿಸಿ ಆಕೆ ಅನುಭವಿಸಿದ ಆನಂದ ಭರಿತ ಭಾವನೆಗಳನ್ನು ಆಸ್ವಾದಿಸಲು ಸಿದ್ಧನಾದನು. ಶ್ರೀ ಚೈತನ್ಯರು ರಾಧಾರಾಣಿಯ ಭಾವನೆಗಳೊಗೂಡಿದ ಕೃಷ್ಣನೇ, ಅಂದರೆ ಶ್ರೀ ಚೈತನ್ಯರು ರಾಧಾಕೃಷ್ಣರ ಸಂಯೋಗವೇ ಆಗಿದ್ದಾರೆ. ಆದ್ದರಿಂದ ಹೀಗೆ ಹೇಳಲಾಗಿದೆ, ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣನ ಹೇ ಅನ್ಯೇ. ಶ್ರೀ ಚೈತನ್ಯ ಮಹಾಪ್ರಭುವನ್ ಒಬ್ಬರನ್ನು ಪೂಜಿಸುವುದರಿಂದ ರಾಧಾಕೃಷ್ಣರ ಪ್ರೇಮ ವಿಚಾರಗಳನ್ನ ಸವಿಯಬಹುದು. ಆದ್ದರಿಂದ ರಾಧಾಕೃಷ್ಣರನ್ನು ನೇರವಾಗಿ ಅರಿಯಲು ಪ್ರಯತ್ನಿಸಬಾರದು. ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಭಕ್ತ ವೃಂದದ ಮೂಲಕ ರಾಧಾಕೃಷ್ಣರನ್ನ ಅರಿಯಲು ಸಾಧ್ಯ. ಆದ್ದರಿಂದ ಶ್ರೀಲ ನರೋತ್ತಮ ದಾಸ ಠಾಕೂರರು ಈ ರೀತಿ ಹೇಳ್ತಾರೆ, ರೂಪ ರಘುನಾಥ ಪದೇ ಹೈಬೆ ಆಕುತಿ ಕಬೆ ಹಾಮ ಭಾಯಿ ಬಾ ಸೇಯುಗ ಪೀರೀತಿ. ಯಾವಾಗ ತಾನು ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ಹಾಗೂ ಚೈತನ್ಯರ ಇತರ ಭಕ್ತರೆಡೆ ಸೇವಾ ಮನೋಧರ್ಮ ಬೆಳೆಸಿಕೊಳ್ಳಲಿ ಹಾಗೂ ಶ್ರೀ ರಾಧೇಕೃಷ್ಣರ ಅಲೌಕಿಕ ಲೀಲಾ ವಿನೋದಗಳನ್ನು ಅರಿಯಲು ಅರ್ಹನಾಗುವುದು ಎಂದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರು? ನರೋತ್ತಮ ದಾಸ್ ಠಾಕೂರರು ಅಂತ ಹೇಳಿದ್ರೆ ಆ ಒಂದು ಇದ್ರಲ್ಲಿ ರಾಧಾಕೃಷ್ಣರ ಅಲೌಕಿಕ ಲೀಲಾ ವಿನೋದಗಳನ್ನ ನಾನು ಹೇಗೆ ಅರಿಲಿ, ನನ್ಗೆ ಅದಕ್ಕೆ ಅರ್ಹತೆ ಯಾವಾಗ ಸಿಗ್ತದೆ ಆ ರೀತಿ ಕೇಳ್ತಾರಂತೆ.
ಶ್ಲೋಕ 44. ಅನಂತ ಚೈತನ್ಯ ಲೀಲ ಕ್ಷುದ್ರ ಜೀವಹಯ ವರ್ಣಿತೆ ಪಾರೆ ತಾಹ ವಿಸ್ತಾರ ಕರಿಯ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಮಿತವಾದವು, ಅಂದ್ರೆ ಅದಕ್ಕೆ ಮಿತಿಯೇ ಇಲ್ಲ. ಅಮಿತವಾದವು ಅಂದ್ರೆ ನೋ ಲಿಮಿಟ್ ಅಂತ ಹೇಳಿ. ಒಂದು ಸಣ್ಣ ಜೀವಿಯು ಆ ಅಲೌಕಿಕ ಲೀಲೆಗಳನ್ನ ಕುರಿತಂತೆ ಎಷ್ಟೊಂದು ವಿಸ್ತರಿಸಲಾದೀತು. ನಾವ್ ಎಷ್ಟೇ ಒಂದು ಹೇಳ್ತೇವೆ, ತಿಳ್ಕೊಳ್ತೇವೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ಒಂದು ಇದಕ್ಕೆ, ನಮ್ಮ ಒಂದು ಲೌಕಿಕದ ಒಂದು ಬುದ್ಧಿ, ನಮ್ಮ ಮೆದುಳಿಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು, ಅಂತ ಅಲೌಕಿಕ ಲೀಲೆಗಳನ್ನ ಕುರಿತಂತೆ ಎಷ್ಟು ವಿಸ್ತಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೂತ್ರಕರಿ ಗಣೆ ಯದಿ ಆಪನೆ ಅನಂತ ಸಹಸ್ರವದನೆ ತೇ ಹೋ ನಾಯಿ ಪಾಯ ಅಂತ. ಶೇಷನಾಗ ಅನಂತನೇನಾದರೂ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಸೂಕ್ತಿಗಳಲ್ಲಿ ವರ್ಣಿಸಿದ್ದಲ್ಲಿ ಆತನ ಸಾವಿರಾರು ಬಾಯಿ ಕೂಡ ಅವುಗಳ ಮಿತಿಯನ್ನು ಮನಗಾಣಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಬಾಯಿಯಲ್ಲಿ ನಮ್ಗೆ ಅದನ್ನ ವಿವರಿಸ್ಲಿಕ್ಕಾಗ್ಲಿ ಅರ್ಥ ಮಾಡ್ಕೊಳ್ಲಿಕ್ಕಾಗ್ಲಿ ಚಿಕ್ಕ ಮೆದುಳಿಗೆ ಸಾಧ್ಯ ಇಲ್ಲ. ಅಂತ ಶೇಷನಾಗ ಅನಂತನೇನಾದ್ರೂ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಸೂಕ್ತಿಗಳಲ್ಲಿ ವರ್ಣಿಸಿದಲ್ಲಿ ಅಂತ ಹೇಳಿದ್ರೆ, ಅನಂತ ಹೆಡೆಯನ್ನ ಹೊಂದಿದವ, ಆತನ ಸಾವಿರಾರು ಹೆಡೆಯಲ್ಲಿ ಇದ್ದವ ಶೇಷನಾಗ, ಅವುಗಳ ಮಿತಿಯನ್ನ ಮನಗಾಣಲು ಅವನಿಗೆ ಕೂಡ ಸಾಧ್ಯ ಆಗಲ್ಲ. ಅಂದ್ರೆ ಭಗವಂತನ ಒಂದು ವರ್ಣವನ್ನ, ವೈಭವವನ್ನ ವರ್ಣಿಸ್ಲಿಕ್ಕೆ ನಮ್ಮ ಒಂದು ಯಾವುದೇ ಒಂದು ಇದು ಕೂಡ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಭೌತಿಕದಲ್ಲಿ ಯಾವ ಇದು ಕೂಡ ಹೋಲಿಕೆ ಕೂಡ ಮಾಡ್ಲಿಕ್ಕಾಗಲ್ಲ, ಆ ರೀತಿ ಭಗವಂತನ ವೈಭವ. ನಾವು ನೋಡ್ತೇವೆ, ಲಕ್ಷ್ಮೀದೇವಿ ಕೂಡ ಪಾದ ಸೇವನೆಯಲ್ಲಿ ತೊಡಗಿದ್ದಾಗ ಇನ್ನ ಅವರು ಆ ಒಂದು ಪಾದದ ಒಂದು ಉಗುರಿನಷ್ಟನ್ನು ಕೂಡ ಇನ್ನ ತಿಳ್ಕೊಳ್ಳಿಕ್ಕಾಗಿಲ್ಲ. ಅಷ್ಟೊಂದು ಅವತಾರಗಳು ಬರ್ತಾ ಇರ್ತವೆ ಸಮುದ್ರದ ಅಲೆಗಳಂತೆ. ಸೊ ಇನ್ನ ಆ ಒಂದು ಪಾದವನ್ನೇ ಸಂಪೂರ್ಣವಾಗಿ ನನ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳುವ ಹಾಗೆ, ಆ ರೀತಿ ಭಗವಂತನನ್ನ ಯಾರಿಗೂ ನಮ್ಮ ಈ ಒಂದು ಭೌತಿಕದ ಒಂದು ಇದ್ರಲ್ಲಿ ಖಂಡಿತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಾಮೋದರ ಸ್ವರೂಪ ಆರ ಗುಪ್ತ ಮುರಾರಿ ಮುಖ್ಯ ಲೀಲಾ ಸೂತ್ರೇ ಲಿಖಿಯಾಚೆ ವಿಚಾರಿ. ಶ್ರೀ ಸ್ವರೂಪ ದಾಮೋದರ, ಮುರಾರಿ ಗುಪ್ತ ಮೊದಲಾದ ಭಕ್ತ ಪುಂಗವರು ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಅವರೆಲ್ಲ ಅವರ ಲೀಲೆಗಳು ಏನೆಲ್ಲ ನಡೀತಾ ಇದೆ ಅದನ್ನ ಅಲ್ಲಲ್ಲಿ ಅವರು ಟಿಪ್ಪಣಿ ಬರಿತಾ ಇದ್ರಂತೆ. ಸೊ ಚೈತನ್ಯ ಮಹಾಪ್ರಭುವಿನ ಎಲ್ಲ ಪ್ರಮುಖ ಲೀಲೆಗಳನ್ನು ತಕ್ಕ ಆಲೋಚನೆ ಚಿಂತನೆ ನಡೆಸಿದ ನಂತರ ಟಿಪ್ಪಣಿಗಳ ರೂಪದಲ್ಲಿ ಅವರು ದಾಖಲಿಸಿದ್ದಾರೆ ಅಂತ. ಸೇಯಿ ಅನುಸಾರೆ ಲಿಖಿ ಲೀಲಾ ಸೂತ್ರಗಣ ವಿಸ್ತಾರಿ ವರ್ಣಿಯಾಧೀನ ತಾಹದ ವೃಂದಾವನ. ಶ್ರೀ ಸ್ವರೂಪ ದಾಮೋದರ ಹಾಗೂ ಶ್ರೀ ಮುರಾರಿ ಗುಪ್ತರು ದಾಖಲಿಸಿರುವ ಟಿಪ್ಪಣಿಗಳೇ ಈ ಗ್ರಂಥದ ಆಧಾರ. ಅಂದ್ರೆ ಒಂದು ಪುಸ್ತಕ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಬರಿಬೇಕಾದ್ರೆ ಅವರಿಗೆ ಕೂಡ ಒಂದು ಅದಕ್ಕೆ ಆಧಾರ ಬೇಕು. ಆ ಆಧಾರ ಅಂತ ಹೇಳುವಂಥದ್ದು ಆ ಚೈತನ್ಯ ಮಹಾಪ್ರಭುಗಳ ಒಟ್ಟಿಗೆ ಇರುವಂತಹ ಸ್ವರೂಪ ದಾಮೋದರ ಮತ್ತೆ ಮುರಾರಿ ಗುಪ್ತರು ಟಿಪ್ಪಣಿ ಬರೆದಿದ್ದ ಆ ಒಂದು ಗ್ರಂಥಗಳ ಆಧಾರದ ಮೇಲೆ ಅವರು ಈ ಒಂದು ರಚನೆಯನ್ನ ಮಾಡ್ತಾರೆ ಅಂತೆ. ಈ ಟಿಪ್ಪಣಿಗಳನ್ನ ಅನುಸರಿಸುತ್ತಾ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಲೀಲೆಗಳನ್ನು ಕುರಿತು ನಾನು ಬರೆಯುತ್ತೇನೆ. ಈ ಟಿಪ್ಪಣಿಗಳನ್ನು ಶ್ರೀ ವೃಂದಾವನದಾಸ ಠಾಕೂರರು ಕೂಲಂಕಷವಾಗಿ ವರ್ಣಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಚೈತನ್ಯ ಲೀಲಾರ ವ್ಯಾಸ ದಾಸ ವೃಂದಾವನ ಮಧುರ ಕರಿಯ ಲೀಲಾ ಕರೀಲ ರಚನಾ. ಶ್ರೀ ಚೈತನ್ಯ ಮಹಾಪ್ರಭುವಿನ ಅಧಿಕೃತ ಬರಹಗಾರರಾದ ಶ್ರೀಲ ವೃಂದಾವನದಾಸ ಠಾಕೂರರು ಶ್ರೀಲ ವ್ಯಾಸದೇವರಷ್ಟೇ ಉತ್ತಮ ಬರಹಗಾರರು. ವೃಂದಾವನದಾಸ ಯಾರು ಅಧಿಕೃತ ಬರಹಗಾರರಿದ್ದಾರೆ ಅವರು ವ್ಯಾಸದೇವರಷ್ಟೇ, ಅಂದ್ರೆ ವ್ಯಾಸಮುನಿಯಷ್ಟೇ ಉತ್ತಮ ಬರಹಗಾರರು, ವೇದವ್ಯಾಸರಷ್ಟೇ ಉತ್ತಮ ಬರಹಗಾರರು. ಅವರು ಪ್ರಭು ಚೈತನ್ಯರ ಲೀಲೆಗಳನ್ನು ಅವುಗಳು ಮಧುರವೆನಿಸುವಂತೆ ವರ್ಣಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಗ್ರಂಥ ವಿಸ್ತಾರ ಭಯೇ ಚಾಡಿಲ ಸ್ಥಾನ ಸೇಯಿ ಸ್ಥಾನೆ ಕೀಬು ಗರೀಬ ವ್ಯಾಖ್ಯಾನ. ತಮ್ಮ ಗ್ರಂಥವೆಲ್ಲಿ ಬಹಳ ದೊಡ್ಡ ಗಾತ್ರದಾಗುವುದೋ ಎಂದು ಹೆದರಿ ಕೆಲವು ಸ್ಥಳಗಳಲ್ಲಿ ವಿಶದವಾಗಿ ವರ್ಣಿಸದೆಯೇ ಬಿಟ್ಟಿದ್ದಾರೆ. ಆ ಖಾಲಿ ಸ್ಥಳಗಳನ್ನ ಸಾಧ್ಯ ಆದಷ್ಟು ತುಂಬಲು ನಾನು ಪ್ರಯತ್ನಿಸುತ್ತೇನೆ. ಕೆಲವು ಕಡೆ ಅಂದ್ರೆ ಅವ್ರಿಗೆ ಅನುಭವಕ್ಕೆ ಬಂದಿರುವಂತದ್ದು ಅದನ್ನ ಟಿಪ್ಪಣಿ ಮೂಲಕ ಬರೆದ್ರು ಕೂಡ ಅದು ಒಂಥರ ಬೇರೆ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳೋರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರಂತ ಅವರು ಬ್ಲಾಂಕೆ ಬಿಟ್ಟಿದ್ರಂತೆ. ಆದ್ರೆ ಆದಷ್ಟು ಅದನ್ನ ತುಂಬಲಿಕ್ಕೆ ಇವರು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾರೆ. ಪ್ರಭುರ ಲೀಲಾಮೃತ ತೇವೋ ಕೈಲ ಆಸ್ವಾದನ ತಾರಾ ಭುಕ್ತ ಶೇಷ ಕಿಬು ಕರಿಯೇ ಚರ್ವಾಣ. ಪ್ರಭು ಚೈತನ್ಯರ ಅಲೌಕಿಕ ಲೀಲೆಗಳನ್ನು
ಶ್ರೀಲ ವೃಂದಾವನದಾಸ ಠಾಕೂರರು ನಿಜವಾಗಿಯೂ ಸವಿದಿದ್ದಾರೆ. ನಾನು ಆತ ತಿನ್ನದೆ ಬಿಟ್ಟ ಉಣಸಿನ ಶೇಷವನ್ನು ಅಗಿಯಲು ಪ್ರಯತ್ನಿಸುತ್ತಿದ್ದೇನೆ. ಚೈತನ್ಯವರ ಅಲೌಕಿಕ ಲೀಲೆಗಳನ್ನ ವೃಂದಾವನದಾಸ ಠಾಕೂರರು ನಿಜವಾಗಿ ಸವಿದಿದ್ದಾರೆ. ಆದ್ರೆ ಅಷ್ಟು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸವಿದಿದ್ದಾರೆ. ನಾನು ಆತ ತಿನ್ನದೆ ಬಿಟ್ಟ ಉಣಸಿನ ಶೇಷವನ್ನ ಅಗಿಯಲು ಪ್ರಯತ್ನಿಸ್ತೇನೆ ಅಂದ್ರೆ ಅವ್ರು ಏನು ಶೇಷವನ್ನ ಬಿಟ್ಟಿದ್ದಾರೆ ಆ ಸವಿಯುವಾಗ ಸ್ವಲ್ಪ ಏನಾದ್ರೂ ಬಿಟ್ಟಿದ್ರೆ ಅದನ್ನ ನಾನು ತಿನ್ಲಿಕ್ಕೆ ಪ್ರಯತ್ನಿಸ್ತೇನೆ ಅಂದ್ರೆ ಅದನ್ನ ನಾನು ಸವಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದಿ ಲೀಲ ಸೂತ್ರ ಲಿಖಿ ಶುನ ಭಕ್ತಗಣ ಸಂಕ್ಷೇಪೆ ಲಿಖಿಯೇ ಸಮ್ಯಕ್ ಇನಾಯ ಲಿಖನ. ಚೈತನ್ಯ ಮಹಾಪ್ರಭುವಿನ ಪ್ರಿಯ ಭಕ್ತರೇ, ಈಗ ಪ್ರಭುಗಳ ಆದಿ ಲೀಲೆಯ ಸಾರ ಸಂಗ್ರಹವನ್ನು ನಾನು ಬರೆಯುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಲೀಲೆಗಳನ್ನ ಸಂಕ್ಷೇಪವಾಗಿ ಬರೆಯುತ್ತೇನೆ, ಏಕೆಂದರೆ ಅವೆಲ್ಲವನ್ನು ಪೂರ್ತಿ ವರ್ಣಿಸಲು ಸಾಧ್ಯವಿಲ್ಲ ಅಂತೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಕೋನವಾಂಚ ಪೂರಣಲಾಗಿ ವ್ರಜೇಂದ್ರ ಕುಮಾರ ಅವತೀರ್ಣ ಹೈತೆ ಮನೆ ಕರಿಲ ವಿಚಾರ. ತನ್ನ ಮನಸ್ಸಿನಲ್ಲಿದ್ದ ಒಂದು ಗೊತ್ತಾದ ಆಸೆಯನ್ನು ಪೂರ್ಣಗೊಳಿಸಲು ಪರಿಪಕ್ವವಾದ ಚಿಂತನೆ ನಡೆಸಿದ ಆನಂತರ ಭಗವಾನ್ ಕೃಷ್ಣನು ಈ ಭೂಮಿಯಲ್ಲಿ ಅವತರಿಸಲು ನಿರ್ಧರಿಸಿದನು ಅಂತ ಹೇಳಿದ್ರೆ ಏನು ಉದ್ದೇಶ ಇಟ್ಕೊಂಡು ಏನು ನಾನು ಬಂದು ಅವತಾರ ಮಾಡಿದಾಗ ಏನು ಮಾಡ್ಬೇಕು ಭೂಮಿಯಲ್ಲಿ ಅದನ್ನ ಸರಿಯಾಗಿ ತನ್ನ ಆಸೆಯನ್ನ ಅಂದ್ರೆ ಆ ಒಂದು ಆಲೋಚನೆ ಪರಿಪಕ್ವವಾದ ಚಿಂತನೆ ನಡೆಸಿದ ಆನಂತರ ಅವರು ಭಗವಂತ ಈ ಭೂಮಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ ಅಂತೇಳಿ. ಹಾಗೆ ಅವತಾರಿಲ ಯೇ ಗುರು ಪರಿವಾರ ಸಂಕ್ಷೇಪೆ ಕಹಿಯೇ ಕಹನಾಯ ವಿಸ್ತಾರ. ಅದರಿಂದಾಗಿ ಪ್ರಭು ಕೃಷ್ಣನು ತನ್ನ ಕುಟುಂಬದ ವರಿಷ್ಠರು ದರೆಯಲ್ಲಿಳಿಯಲು ಸಮ್ಮತಿಸಿದನು. ಅವುಗಳನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ವರ್ಣಿಸುತ್ತೇನೆ, ಏಕೆಂದರೆ ಅವುಗಳನ್ನು ಪೂರ್ತಿಯಾಗಿ ವಿವರಿಸಲು ಸಾಧ್ಯವಿಲ್ಲ ಅಲ್ವಾ. ಭಗವಂತ ಶ್ರೀಕೃಷ್ಣ ಮೂಲ ರೂಪದಲ್ಲಿ ಅವತಾರ ಎತ್ತಿದಾಗ ಕೂಡ ಅವರ ಜೊತೆ ಇಲ್ಲಿ ಲೀಲೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವರ ಸಂಗಡಿಗರು ಅವರಿಗಿಂತ ಮುಂಚೆಯೇ ಇಲ್ಲಿ ಬಂದಿರ್ತಾರೆ. ಹಾಗೇನೆ ಇಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳು ಅವರ ಏನು ಸಂಘ ಪರಿವಾರ ಅವರನ್ನ ಕೂಡ ಅವರಿಗಿಂತ ಮುಂಚೆನೆ ಇಲ್ಲಿ ಕಳಿಸಿರ್ತಾರೆ. ಯಾರೆಲ್ಲ ಅಂತೇಳಿ ಮುಂದೆ ಹೇಳ್ತಾ ಇದ್ದಾರೆ. ಶ್ರೀ ಶಚಿ ಜಗನ್ನಾಥ ಶ್ರೀ ಮಾಧವಪುರಿ ಕೇಶವ ಭಾರತಿ ಆರ ಶ್ರೀ ಈಶ್ವರ ಪುರಿ ಅದ್ವೈತ ಆಚಾರ್ಯ ಆರ ಪಂಡಿತ ಶ್ರೀವಾಸ ಆಚಾರ್ಯ ರತ್ನ ವಿದ್ಯಾನಿಧಿ ಠಾಕೂರ ಹರಿದಾಸ. ಭಗವಾನ್ ಕೃಷ್ಣನು ಪ್ರಭು ಚೈತನ್ಯರಾಗಿ ಅವತರಿಸುವುದಕ್ಕೆ ಮೊದಲು ಈ ಭಕ್ತರನ್ನು ತನಗೆ ಮುಂಚೆಯೇ ಭೂಮಿಯಲ್ಲಿ ಅವತರಿಸುವಂತೆ ಕೋರಿದನು. ಶ್ರೀ ಶಚಿದೇವಿ, ಜಗನ್ನಾಥ ಮಿಶ್ರ, ಮಾಧವೇಂದ್ರ ಪುರಿ, ಕೇಶವ ಭಾರತಿ, ಈಶ್ವರಪುರಿ, ಅದ್ವೈತಾಚಾರ್ಯ, ಶ್ರೀವಾಸ ಪಂಡಿತ, ಆಚಾರ್ಯ ರತ್ನ, ವಿದ್ಯಾನಿಧಿ ಮತ್ತು ಠಾಕೂರ್ ಹರಿದಾಸ್ ಅಂತ ಹೇಳ್ಕೊಂಡು ಅಂದ್ರೆ ಅವರ ಗುರುಗಳು, ದೀಕ್ಷಾ ಗುರುಗಳು, ಅವರ ಪರಮ ಗುರುಗಳು ಅವರೆಲ್ಲ ಅವರಿಗಿಂತ ಮುಂಚೆನೆ ಇಲ್ಲಿ ಕಳಿಸಿದ್ರು ಅವ್ರನ್ನೆಲ್ಲ ಅಂತ ಹೇಳ್ಕೊಂಡು. ಹಾಗೆ ಶಚಿಮಾತಾ ಮತ್ತೆ ಜಗನ್ನಾಥ ಮಿಶ್ರ ಅವರ ತಂದೆ ತಾಯಿಯವರು. ಶ್ರೀಹಟ್ಟ ನಿವಾಸಿ ಶ್ರೀ ಉಪೇಂದ್ರ ಮಿಶ್ರ ನಾಮ ವೈಷ್ಣವ ಪಂಡಿತ ಧನಿ ಸದ್ಗುಣ ಪ್ರಧಾನ. ಶ್ರೀಹಟ್ಟ ಎಂಬ ಊರಿನ ನಿವಾಸಿಯಾಗಿದ್ದ ಈ ಉಪೇಂದ್ರ ಮಿಶ್ರನು ಒಳ್ಳೆಯ ವಿದ್ವಾಂಸ, ಭಗವಾನ್ ವಿಷ್ಣುವಿನ ಮಹಾಭಕ್ತನಾಗಿದ್ದ, ಐಶ್ವರ್ಯವಂತ ಹಾಗೂ ಎಲ್ಲಾ ಸದ್ಗುಣಗಳ ನಿಧಿಯಾಗಿದ್ದ ಅಂತ ಹೇಳ್ಕೊಂಡು. ಗಣೋದ್ದೇಶ ದೀಪಿಕಾ 35ರಲ್ಲಿ ಉಪೇಂದ್ರ ಮಿಶ್ರನು ಹಿಂದೆ ಪರ್ಜನ್ಯ ಎಂಬ ಹೆಸರಿನ ಗೋಪಾಲನಾಗಿದ್ದನೆಂದು ಹೇಳಿದೆ. ಅಂದ್ರೆ ಆ ಒಂದು ಹಿಂದೆ ಗೋಪಾಲನಾಗಿದ್ದವರು ಅಂತ ಹೇಳಿದ್ರೆ ಅವರ ಒಂದು ಇದ್ರಲ್ಲಿ ಇದ್ದವರೇ ಅಲ್ಲಿ ಜನ್ಮ ತೆಗೆದು ಬರ್ಬೇಕಾಗ್ತದೆ ಆ ಲೀಲೆಯಲ್ಲಿ ಸರಿಯಾಗಿ ಪಾಲ್ಗೊಳ್ಬೇಕಾದ್ರೆ ಅಲ್ವಾ. ಹೇಗೆ ಒಂದು ಡ್ರಾಮಾ ಟೀಮ್ ಇದ್ರೆ ಅವ್ರಿಗೆ ಯಾರ್ಯಾರು ಯಾವ ಪಾರ್ಟ್ ಅನ್ನ ಮಾಡ್ಬೇಕು ಅಂತ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಭಗವಂತ ಕೂಡ ಇಲ್ಲಿ ಬಂದು ಲೀಲೆಗಳನ್ನ ತೋರಿಸ್ಬೇಕಾದ್ರೆ ಆಯಾ ಒಂದು ಪಾತ್ರವನ್ನ ವಹಿಸ್ಲಿಕ್ಕೆ ಅಂತವರೆಲ್ಲ ಅವರು ಮುಂಚೆನೆ ಇಲ್ಲಿ ಕಳಿಸಿದ್ದಾರೆ. ಇದೇ ವ್ಯಕ್ತಿಯು ಮೊದಲು ಪ್ರಭು ಕೃಷ್ಣನ ತಾತನಾಗಿದ್ದರು. ಮುಂದೆ ಶ್ರೀ ಹಬ್ಬದಲ್ಲಿ ಉಪೇಂದ್ರ ಮಿಶ್ರನಾಗಿ ಜನಿಸಿ 7 ಜನ ಪುತ್ರರನ್ನು ಪಡೆದರು. ಆತ ಧಾಕಾ ದಕ್ಷಿಣ ಗ್ರಾಮವೆಂಬ ಶ್ರೀಹಟ್ಟಾಗೆ ಸೇರಿದ ಊರಿನ ನಿವಾಸಿ. ಆ ಪ್ರಾಂತ್ಯದ ಇನ್ನೂ ಅನೇಕರು ತಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಮಿಶ್ರ ಕುಟುಂಬಕ್ಕೆ ಸೇರಿದವರೆಂದು ಪರಿಚಯಿಸಿಕೊಳ್ಳುತ್ತಾರೆ. ಅಲ್ಲಿ ಜಗನ್ನಾಥ ಮಿಶ್ರ ಚೈತನ್ಯ ಮಹಾಪ್ರಭುಗಳ ತಂದೆ ಅವರ ಒಂದು ಕುಟುಂಬಕ್ಕೆ ಸೇರಿದವರು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಸಪ್ತ ಮಿಶ್ರ ತಾರ ಪುತ್ರ ಸಪ್ತ ಋಷೀಶ್ವರ ಕಂಸಾರಿ ಪರಮಾನಂದ ಪದ್ಮನಾಭ ಸರ್ವೇಶ್ವರ ಜಗನ್ನಾಥ ಜನಾರ್ದನ ತ್ರೈಲೋಕ್ಯನಾಥ ನದಿಯಾತೆ ಗಂಗಾವಾಸ ಕೈಲ ಜಗನ್ನಾಥ.
ಉಪೇಂದ್ರ ಮಿಶ್ರರಿಗೆ 7 ಜನ ಗಂಡು ಮಕ್ಕಳು. ಅವರೆಲ್ಲರೂ ತುಂಬಾ ಪ್ರಭಾವವುಳ್ಳ ಹಾಗೂ ಸಾಧು ಸಂತ ಸ್ವಭಾವದವರಾಗಿರ್ತಾರೆ. ಅದರಲ್ಲಿ ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ: ಕಂಸಾರಿ, ಪರಮಾನಂದರು, ಪದ್ಮನಾಭರು, ಸರ್ವೇಶ್ವರ, ಜಗನ್ನಾಥ, ಜನಾರ್ದನ, ತ್ರೈಲೋಕ್ಯನಾಥರು. ಇವರ ಪೈಕಿ 5ನೆಯ ಮಗನಾದ ಶ್ರೀ ಜಗನ್ನಾಥ ಮಿಶ್ರರು ಗಂಗಾ ನದಿ ತೀರದ ನದಿಯ ದ್ವೀಪದಲ್ಲಿ ನೆಲೆಸಲು ನಿರ್ಧರಿಸಲು. ನಾವು ನಿನ್ನೆ ನೋಡಿದ್ವಿ ಅಲ್ವಾ, ಆ ನವದ್ವೀಪದ ಒಂದು ದ್ವೀಪದಲ್ಲಿ ಜಗನ್ನಾಥ ಮಿಶ್ರರ ಒಂದು ಫ್ಯಾಮಿಲಿ ಅಲ್ಲಿ ನೆಲೆಸಿರ್ತಾರೆ ಅಂತ. ಜಗನ್ನಾಥ ಮಿಶ್ರವರ ಪದವಿ ಪುರಂದರ, ನಂದ ವಸುದೇವ ರೂಪ ಸದ್ಗುಣ ಸಾಗರ. ಜಗನ್ನಾಥ ಮಿಶ್ರರು ಮಹಾನ್ ಬ್ರಾಹ್ಮಣರಾಗಿದ್ದು ಪುರಂದರರೆಂಬುದಾಗಿ ನೇಮಕವಾಗ್ತಾರೆ. ನಂದ ಮಹಾರಾಜ ವಸುದೇವರಂತೆಯೇ ಅವರು ಎಲ್ಲಾ ಉತ್ತಮ ಗುಣಗಳ ಸಾಗರ ಆಗಿದ್ರು. ವಸುದೇವನ್ ಇಲ್ಲಿ ಭಗವಂತ ಇಲ್ಲಿ ವಸುದೇವ ದೇವಕಿಯಲ್ಲಿ ಅವತಾರ ಎತ್ತಿ ಬಂದಾಗ ಆ ವಸುದೇವ ಯಾವ ಒಂದು ಗುಣಗಳನ್ನ ಕೂಡಿಕೊಂಡಿದ್ದ ಅದೇ ರೀತಿಯ ಗುಣಗಳು ಈ ಜಗನ್ನಾಥ ಮಿಶ್ರರಲ್ಲಿ ಕೂಡ ಇತ್ತು. ಅವರನ್ನ ಪುರಂದರರು ಅಂತೇಳಿ ನೇಮಕ ಆಗಿದ್ರಂತೆ ಅವರು. ತಾರ ಪತ್ನಿ ಶಚಿ ನಾಮ ಪತಿವ್ರತ ಸತಿ, ಯಾರ ಪಿತ ನೀಲಾಂಬರ ನಾಮ ಚಕ್ರವರ್ತಿ. ಅವರ ಪತ್ನಿ ಶಚಿದೇವಿ, ಜಗನ್ನಾಥ ಮಿಶ್ರರ ಪತ್ನಿ ಶಚಿದೇವಿ. ನಾವೇನು ಶಚಿಸುತಾಷ್ಟಕ ಅಂದ್ರೆ ಆ ಶಚಿ ಮಾತೆಯ ಮಗ ಶಚಿಸುತಾಷ್ಟಕ ಅಂದ್ರೆ ಆ ಚೈತನ್ಯ ಮಹಾಪ್ರಭುಗಳ ಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರು ರಚಿಸಿರುವಂತಹದ್ದು ಶಚಿಸುತಾಷ್ಟಕ. ನಿನ್ನೆ ನಾನು ಸ್ವಲ್ಪ ಹೇಳುವಾಗ ನಾನು ಮಿಸ್ಟೇಕ್ ಮಾಡಿದ್ದೇನೆ. ಶಚಿಸುತಾಷ್ಟಕ ಅಂತ ಹೇಳಿದ್ರೆ ಶಚಿ ಮಾತೆಯ ಮಗ ಚೈತನ್ಯ ಮಹಾಪ್ರಭುಗಳ ಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರು ರಚಿಸಿರುವಂತ ಒಂದು ಗೀತೆ, ಅದು ಶಚಿಸುತಾಷ್ಟಕ ಅಂತ ಹೇಳ್ಕೊಂಡು. ಇಲ್ಲಿ ಜಗನ್ನಾಥ ಮಿಶ್ರ ಅವರ ಪತ್ನಿ ಶಚಿದೇವಿ ತನ್ನ ಪತಿಗೆ ತನ್ನನ್ನೇ ಸಮರ್ಪಿಸಿಕೊಂಡ, ಅಂದ್ರೆ ಅಂತ ಪತಿವ್ರತೆ ಆಗಿದ್ದ ಒಂದು ಸಾಧ್ವಿ ಆಗಿರ್ತಾರಂತೆ ಅವರು ಕೂಡ. ಶಚಿದೇವಿಯ ತಂದೆ ನೀಲಾಂಬರರೆಂಬುದಾಗಿ, ಅವರ ಮನೆತನದ ಹೆಸರು ಚಕ್ರವರ್ತಿ. ನಿನ್ನೆ ನೋಡಿದ್ವಿ ನಾವು ನೀಲಾಂಬರ ಚಕ್ರವರ್ತಿ. ಅವರ ಒಂದು ಪರಿಚಯದ ನಂತರ ಅವರ ಮಗಳನ್ನೇ ಜಗನ್ನಾಥ ಮಿಶ್ರ ಅವರು ಮದುವೆ ಆದ್ರು ಅಂತ ಹೇಳ್ಕೊಂಡು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅಣುಭಾಷ್ಯದ ಬರೆಯುವಂತೆ ಗೌರ ಗಣೋದ್ದೇಶ ದೀಪಿಕಾ ಅದರಲ್ಲಿ 104ನೇ ಒಂದು ಇದರಲ್ಲಿ ಹೇಳ್ತಾರೆ, ನೀಲಾಂಬರ ಚಕ್ರವರ್ತಿಯು ಪೂರ್ವದಲ್ಲಿ ಗರ್ಗ ಋಷಿಯಾಗಿದ್ದರು. ನೋಡಿ, ಒಂದೊಂದು ಜನ ಕೂಡ ಗರ್ಗ ಋಷಿ ಎಲ್ಲರಿಗೂ ಗೊತ್ತಲ್ವಾ. ಕೃಷ್ಣನ ಒಂದು ನಾಮಕರಣ ಮಾಡ್ಲಿಕ್ಕೆ ಯಾರು ಅವರ ಕುಲ ಇದು ಪುರೋಹಿತರಾಗಿ ಬರ್ತಾರೆ ಅಲ್ಲಿ, ಅವರು ಗರ್ಗ ಋಷಿ ಎಂಬುದಾಗಿ ನಿರೂಪಿತ ಆಗಿದೆ. ಆ ಗರ್ಗ ಋಷಿ ಅವರೇ ನೀಲಾಂಬರ ಚಕ್ರವರ್ತಿಯಾಗಿ ಬರ್ತಾರೆ. ಅವರ ಮಗಳೇ ಶಚಿ ಮಾತಾ. ಈಗಲೂ ಬಾಂಗ್ಲಾದೇಶದ ಫರೀದಪುರ ಜಿಲ್ಲೆಗೆ ಸೇರಿದ ಮಗಡೋಬಾ ಎಂಬ ಒಂದು ಹಳ್ಳಿಯೊಂದರಲ್ಲಿ ನೀಲಾಂಬರ ಚಕ್ರವರ್ತಿಯವರ ಕುಟುಂಬ ವಂಶಜರು ಕೆಲವರು ಇನ್ನೂ ಇದ್ದಾರೆ. ಅವರ ಸೋದರಳಿಯನೇ ಜಗನ್ನಾಥ ಚಕ್ರವರ್ತಿ ಎಂಬುವರು. ಇವರಿಗೆ ಮಾಮು ಠಾಕೂರರೆಂಬ ಹೆಸರು ಇತ್ತು ಅಂತ ಹೇಳಿದ್ರೆ ತಾಯಿಯ ಒಂದು ತಮ್ಮ ಆ ರೀತಿ ಇದ್ದವರು ಮಾವ ಅಂತ ಹೇಳ್ತೇವೆ, ಹಾಗೆ ಮಾಮು ಠಾಕೂರ್ ಅಂತೇಳಿ ಹೆಸರಿತ್ತು. ಅವರು ಅನಂತರದಲ್ಲಿ ಪಂಡಿತ ಗೋಸ್ವಾಮಿ ಅವರ ಶಿಷ್ಯನಾಗಿ ಜಗನ್ನಾಥಪುರಿಯ ಚೋಟ ಗೋಪಿನಾಥ ಮಂದಿರದ ಅರ್ಚಕರಾಗ್ತಾರಂತೆ. ಮತ್ತೆ ನೀಲಾಂಬರ ಚಕ್ರವರ್ತಿಯವರು ಬೇಲಪುಕುರಿಯ ಎಂಬುವ ಸ್ಥಳದ ನೆರೆಯೂರಾದ ನವದ್ವೀಪದಲ್ಲೇ ನೆಲೆಸಿದ್ದರು. ಈ ವಿಚಾರ ಪ್ರೇಮ ವಿಲಾಸ ಎಂಬುವ ಗ್ರಂಥದಲ್ಲಿ ನಿರೂಪಿತವಾಗಿದೆ. ಮತ್ತೆ ಅವರು ಕಾಜಿಯ ಮನೆಯ ಸನಿಹ ನೆಲೆಸಿದ್ದು ಕಾಜಿಯನ್ನು ಚೈತನ್ಯ ಮಹಾಪ್ರಭುಗಳ ಒಬ್ಬ ಸೋದರ ಮಾವನೆಂದು ಪರಿಗಣಿಸಲಾಗಿತ್ತು. ಈ ಕಾಜಿಯ ಬಗ್ಗೆ ಕೂಡ ನಿಮ್ಗೆ ಇದರಲ್ಲಿ ಬರ್ತದೆ ಚೈತನ್ಯ ಚರಿತಾಮೃತದಲ್ಲಿ. ಅಂದ್ರೆ ಮುಸ್ಲಿಮ ಅವರಿಗೆ ಇಷ್ಟ ಆಗುದಿಲ್ಲ ಈ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಎಲ್ಲ ಆತರ ಹಾಡ್ಬಾರ್ದು ನೀವಂತೆಲ್ಲ ಹೇಳ್ತಾರೆ. ಆದ್ರೆ ಆಮೇಲೆ ಅದರಲ್ಲಿ ಅವರಿಗೆ ಕೂಡ ಅದು ಕೇಳಿ ಕೇಳಿ ಅವರು ಕೂಡ ಅದಕ್ಕೆ ಪ್ರಭಾವಕ್ಕೊಳಗಾಗಿ ಅವರು ಕೂಡ ಆ ಒಂದು ಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ. ಆ ರೀತಿ ಕಾಜಿ ಆಮೇಲೆ ಅಲ್ಲಿ ಕಾಜಿಯು ಮನೆಯ ಸನಿಹ ನೆಲೆಯಿದ್ದು ಕಾಜಿಯನ್ನು ಚೈತನ್ಯ ಮಹಾಪ್ರಭುಗಳ ಒಬ್ಬ ಸೋದರ ಮಾವನೆಂದು ಪರಿಗಣಿಸಲಾಗಿತ್ತು. ಅಂತ ಒಂದು ಅವರ ಒಂದು ಸಂಬಂಧಿಕರಂತ ಅಂತ ಒಂದು ಸಂಬಂಧ ರಿಲೇಶನ್ಶಿಪ್ ಅವರಲ್ಲಿ ಆಯ್ತು ಆಮೇಲೆ ಅಂತ. ಕಾಜಿಯು ನೀಲಾಂಬರ ಚಕ್ರವರ್ತಿಯವರನ್ನು ಕಾಕ ಅಥವಾ ಚಿಕ್ಕಪ್ಪ ಎಂಬುದಾಗಿ ಕರೆಯುತ್ತಿದ್ದರು. ಆ ಕಾಜಿ ಕೂಡ ನೀಲಾಂಬರ ಚಕ್ರವರ್ತಿ ಶಚಿಮಾತೆಯ ತಂದೆಯವರನ್ನ ಕಾಕ ಅಂದ್ರೆ ಚಿಕ್ಕಪ್ಪ ಅಂತ ಹೇಳಿ ಕರಿತಾ ಇದ್ರಂತೆ. ಕಾಜಿಯ ನಿವಾಸವನ್ನು ವಾಮನ ಮಕುರದಿಂದ ಪ್ರತ್ಯೇಕಿಸಲಾಗದು, ಏಕೆಂದರೆ ಅಲ್ಲಿ ಈಗಲೂ ಕಾಜಿಯವರ ಗೋರಿ ಇದೆ. ಅಂದ್ರೆ ಆ ನಂತರ ಕೂಡ ಅವರ ದೇಹ ತ್ಯಾಗದ ನಂತರ ಕೂಡ ಅವರ ಗೋರಿಯನ್ನ ಇವರ ಒಂದು ಆ ಒಂದು ಜಾಗದಲ್ಲೇ ಅಲ್ಲಿ ಮಾಡಿದ್ದಾರೆ ಅಂತೇಳಿ. ಮೊದಲಿಗೆ ಈ ಸ್ಥಳವು ಬೇಲಾಪುಕುರಿಯ ಎಂಬುದಾಗಿ ಕರೆಯಲ್ಪಡುತ್ತಿತ್ತು, ಈಗ ವಾಮನಪುಕುರ ಎಂದು ಕರೆಯಲ್ಪಡುತ್ತದೆ. ಈ ವಿಚಾರವು ಪುರಾತತ್ವ ಶಾಸ್ತ್ರದ ಆಧಾರದ ಮೇಲೆಯೂ ಸ್ಪಷ್ಟಗೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ.
ಶ್ಲೋಕ 61. ರಾಡಾ ದೇಶೆ ಜನ್ಮೀಲ ಠಾಕೂರ ನಿತ್ಯಾನಂದ ಗಂಗಾದಾಸ ಪಂಡಿತ ಗುಪ್ತ ಮುರಾರಿ ಮುಕುಂದ. ಬಂಗಾಳ ದೇಶದ ಒಂದು ಭಾಗದಲ್ಲಿ ಗಂಗೆಯು ಕಾಣಿಸುವುದಿಲ್ಲ, ಅಂದ್ರೆ ಆ ಜಾಗದಲ್ಲಿ ಗಂಗಾ ನದಿ ಒಂದು ಜಾಗದಲ್ಲಿ ಕಾಣಿಸುವುದಿಲ್ಲ ಅಂತೆ, ಅದಕ್ಕೆ ರಾಧಾ ದೇಶವೆಂದು ಕರೀತಾರೆ. ಇಲ್ಲಿಯೇ ನಿತ್ಯಾನಂದ ಪ್ರಭು, ಗಂಗಾದಾಸ ಪಂಡಿತ, ಮುರಾರಿ ಗುಪ್ತ ಹಾಗೂ ಮುಕುಂದರು ಜನಿಸಿದರು. ಎಲ್ಲ ಆಯಾ ಒಂದು ಅದಕ್ಕೆ ಸಮೀಪವಾಗಿ ಅವರೆಲ್ಲ ಜನಿಸಿ ಬರ್ತಾರೆ ಅಲ್ಲಿ. ಇಲ್ಲಿ ರಾಧಾ ದೇಶ ಎಂದ್ರೆ ಬರ್ದ್ವಾನ್, ಆನಂತರ ಬೀರ್ಭಂ ಜಿಲ್ಲೆಯಲ್ಲಿನ ಏಕಚಕ್ರ ಗ್ರಾಮ. ಬರ್ದ್ವಾನ್ ರೈಲ್ವೆ ನಿಲ್ದಾಣದ ನಂತರ ಅಲ್ಲಿ ಇನ್ನೊಂದು ಶಾಖಾ ಲೈನ್ ಇದೆ, ಅದನ್ನ ಪೂರ್ವ ರೈಲ್ವೆಯ ಊಪ್ ಲೈನ್ ಎಂದು ಕರೀತಾರೆ. ಅಲ್ಲಿಯೇ ಇನ್ನೊಂದು ರೈಲು ನಿಲ್ದಾಣ ಮಲ್ಲಾರಪುರವೆಂಬುದುಂಟು. ಆ ಮಲ್ಲಾರಪುರ ರೈಲ್ವೆ ನಿಲ್ದಾಣಕ್ಕೆ 8 ಮೈಲಿ ಪೂರ್ವಕ್ಕೆ ಈಗಲೂ ಇರುವ ಊರು ಅದು ಏಕಚಕ್ರ ಗ್ರಾಮ ಅಂತ. ಏಕಚಕ್ರ ಗ್ರಾಮ ಉತ್ತರ ದಕ್ಷಿಣಕ್ಕೆ ಸುಮಾರು 8 ಮೈಲಿಗಳಷ್ಟು ಹರಹು ಉಳ್ಳದ್ದಾಗಿತ್ತು. ಏಕಚಕ್ರ ಗ್ರಾಮದ ವ್ಯಾಪ್ತಿಯಲ್ಲಿಯೇ ವೀರಚಂದ್ರಪುರ, ವೀರಭದ್ರಪುರ ಎಂಬ 2 ಹಳ್ಳಿಗಳಿವೆ. ವೀರಭದ್ರ ಗೋಸ್ವಾಮಿಯವರ ಪವಿತ್ರ ನಾಮದ ಗೌರವಾರ್ಥವಾಗಿ ಆ ಸ್ಥಳಗಳನ್ನ ವೀರಚಂದ್ರಪುರ ಮತ್ತು ವೀರಭದ್ರಪುರ ಅಂತೇಳಿ ಕರೀತಾರಂತೆ. ಬಂಗಾಳ ವತ್ಸರ 1331ರಲ್ಲಿ, ಅಂದ್ರೆ ಕ್ರಿಸ್ತಶಕ 1924ರಲ್ಲಿ ಸಿಡಿಲೊಂದು ಏಕಚಂದ್ರ ಗ್ರಾಮದ ದೇವಾಲಯಕ್ಕೆ ಬಡಿತಂತೆ. ಅದರಿಂದಾಗಿ ದೇವಾಲಯವು ಒಂದು ಭಗ್ನವಾದ ಸ್ಥಿತಿಯಲ್ಲಿದೆ. ಆ ಸಿಡಿಲು ಬಡಿದು ಅದು ಶಿಥಿಲಾಗ್ತದೆ. ಇದಕ್ಕೆ ಮುಂಚೆ ಆ ಸ್ಥಳಗಳಲ್ಲಿ ಅಂತಹ ಅಪಘಾತಗಳು ಜರುಗಿರಲಿಲ್ಲ. ದೇವಸ್ಥಾನದೊಳಗೆ ಶ್ರೀ ನಿತ್ಯಾನಂದ ಪ್ರಭುಗಳು ಪ್ರತಿಷ್ಠಾಪಿಸಿದ ಭಗವಾನ್ ಶ್ರೀ ಕೃಷ್ಣನ ಮೂರ್ತಿ ಹೊಂದಿದೆ. ದೇವರ ಹೆಸರು ಬಂಕೀರಾಯ ಅಥವಾ ಬಂಕಾರಾಯ ಅಂತೇಳಿ. ಬಂಕೀರಾಯನ ಬಲ ಪಾರ್ಶ್ವದಲ್ಲಿ ಜಾಹ್ನವಿ ದೇವಿ, ಎಡಪಕ್ಕದಲ್ಲಿ ಶ್ರೀಮತಿ ರಾಧಾರಾಣಿಯು ಇದ್ದಾರೆ ಅಲ್ವಾ. ರಾಧಾರಾಣಿಗೆ ಬಂಕಿ ವಿಹಾರಿ ಅಂತ ಕೂಡ ಕರೀತಾರಲ್ವಾ ಅಲ್ಲಿ. ಹಾಗೆ ದೇವಸ್ಥಾನದ ಅರ್ಚಕರು ವರ್ಣಿಸುವ ಪ್ರಕಾರ ಶ್ರೀ ನಿತ್ಯಾನಂದ ಪ್ರಭುಗಳ ಬಂಕಿಂರಾಯದಲ್ಲಿ ಐಕ್ಯರಾದರೆಂಬುದಾಗಿಯೂ, ಆನಂತರದಲ್ಲಿ ಜಾಹ್ನವಿ ಮಾತಾದೇವಿ ಮೂರ್ತಿಯನ್ನು ಬಂಕಿಂರಾಯರ ಬಲಗಡೆಯಲ್ಲಿ ಇರಿಸಲಾಯಿತೆಂದು ತಿಳಿದು ಬರುತ್ತೆ. ಆಮೇಲೆ ದೇವಸ್ಥಾನದ ಆವರಣದಲ್ಲಿಯೇ ಇನ್ನೂ ಇತರ ದೇವಮೂರ್ತಿಗಳು ಪ್ರತಿಷ್ಠಾಪಿತ ಆಗ್ತವಂತೆ. ದೇವಾಲಯದಲ್ಲಿನ ಇನ್ನೊಂದು ಸಿಂಹಾಸನದ ಮೇಲೆ ಮುರಳೀಧರ ಹಾಗೂ ರಾಧಾ ಮಾಧವರ ಅರ್ಚಾ ವಿಗ್ರಹಗಳಿವೆ. ಇನ್ನೊಂದೆಡೆ ಇರುವ ಸಿಂಹಾಸನದ ಮೇಲೆ ಮನೋಮೋಹನ ವೃಂದಾವನ ಚಂದ್ರ ಮತ್ತು ಗೌರನಿತಾಯರ ಮೂರ್ತಿಗಳಿವೆ. ಆದರೆ ಬಂಕಿಂರಾಯ ದೇವರು ಮೂಲತಃ ನಿತ್ಯಾನಂದ ಪ್ರಭುಗಳು ಬಂಕಿಂರಾಯನ ವಿಗ್ರಹಗಳನ್ನ ಸ್ಥಾಪಿಸಿದರು. ದೇವಾಲಯದ ಪೂರ್ವ ಭಾಗದಲ್ಲಿ ಹರಿಯುವ ಯಮುನಾ ನದಿಯ ತಟದ ಮೇಲೆ ಕದಂಬ ಬಲರೆ ಎಂಬ ಸ್ನಾನಘಟ್ಟ ಇದೆ. ಒಂದು ಪ್ರತೀತಿಯಂತೆ ಬಂಕಿಂರಾಯ ದೇವಮೂರ್ತಿಯ ನದಿ ನೀರಿನ ಮೇಲೆ ತೇಲುತ್ತಿತ್ತೆಂದು ನಿತ್ಯಾನಂದ ಪ್ರಭುಗಳು ದೇವರನ್ನೆತ್ತಿಕೊಂಡೊಯ್ದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರೆಂದು ಹೇಳೋದಿದೆ. ಅಂದ್ರೆ ಆ ಒಂದು ತೇಲ್ತಾ ಇತ್ತು ಆ ಮೂರ್ತಿಯನ್ನ ಅವರು ಅಲ್ಲಿ ಪ್ರತಿಷ್ಠಾಪಿಸಿದರು ಅಂತ ಹೇಳ್ತಾರಂತೆ. ಅಲ್ಲಿಂದಾದ ಮೇಲೆ ವೀರಚಂದ್ರಪುರದ ಗ್ರಾಮದಲ್ಲಿ ಸುಮಾರು 1/2 ಮೈಲು ಪಶ್ಚಿಮಕ್ಕೆ ಬಡ್ಡಾಪುರವೆಂಬ ಸ್ಥಳದಲ್ಲಿ ಅಲ್ಲಿಯೇ ಇರುವುದೊಂದು ಬೇವಿನ ಮರದಡಿಯಲ್ಲಿ ಶ್ರೀಮತಿಗೆ ರಾಧಾರಾಣಿ ಮೂರ್ತಿ ದೊರಕಿತು. ಆ ಕಾರಣಕ್ಕಾಗಿ ಬಂಕಿಂರಾಯನ ರಾಧಾರಾಣಿಯು ಬಡ್ಡಾಪುರದ ಠಾಕೂರಾಣಿ ಎಂದೇ ಹೆಸರಾಗಿರುವುದು. ಇನ್ನೊಂದು ಸಿಂಹಾಸನದ ಮೇಲೆ ಬಂಕಿಂರಾಯನ ಬಲಗಡೆ ಯೋಗಮಾಯ ದೇವಿ ಇದ್ದಾಳೆ. ಈಗ ದೇವಾಲಯ ಮತ್ತು ಅದರ ಮೊಗಸಾಲೆಯ ಎತ್ತರದ ಪಾಯದ ಮೇಲಿದೆ. ಹಾಗೂ ದೇವಾಲಯದ ಮುಂಭಾಗದಲ್ಲಿರುವ ಶಾಲೆಯ ಕಟ್ಟಡದಲ್ಲಿ ಒಂದು ಕೀರ್ತನ ಹಜಾರವಿದೆ. ದೇವಾಲಯದ ಉತ್ತರ ಭಾಗದಲ್ಲಿ ಭಂಡೀಶ್ವರನೆಂಬ ಶಿವನ ಮೂರ್ತಿ ಇತ್ತೆಂದು ಹಾಗೂ ನಿತ್ಯಾನಂದ ಪ್ರಭುಗಳ ತಂದೆ ಹಾಡಾಯಿ ಪಂಡಿತರು ಆ ದೇವರನ್ನ ಪ್ರತಿನಿತ್ಯ ಆರಾಧಿಸುತ್ತಿದ್ದರೆಂಬುದು ಒಂದು ಪ್ರತೀತಿ ಇದೆ. ಹೇಗೆ ಇರಲಿ, ಪ್ರಕೃತದಲ್ಲಿ ಭಾಂಡೀಶ್ವರದ ಮೂರ್ತಿಯು ಕಳೆದು ಹೋಗಿದೆ ಹಾಗೂ ಆ ಸ್ಥಾನದಲ್ಲಿ ಜಗನ್ನಾಥ ಸ್ವಾಮಿಯ ದೇವತಾ ಮೂರ್ತಿಯು ಪ್ರತಿಷ್ಠಾಪಿತವಾಗಿದೆ. ವಾಸ್ತವವಾಗಿ ನಿತ್ಯಾನಂದ ಪ್ರಭುಗಳು ಯಾವ ದೇವಾಲಯಗಳನ್ನು ನಿರ್ಮಿಸಲಿಲ್ಲ. ಈಗಿರುವ ದೇವಾಲಯಗಳನ್ನು ವೀರಭದ್ರ ಪ್ರಭು ಎಂಬವರ ಜೀವಿತಾವಧಿಯಲ್ಲಿ ಕಟ್ಟಲಾಯಿತಷ್ಟೇ ಅಂತ ಹೇಳ್ತಾ ಇದ್ದಾರೆ. ಬಂಗಾಳ ಶಕೆ 1298 ಅಂದ್ರೆ ಕ್ರಿಸ್ತ ಶಕ 1891ರಲ್ಲಿ ಕುಸಿದಿದ್ದ ದೇವಾಲಯವನ್ನು ಶ್ರೀ ಶಿವಾನಂದ ಸ್ವಾಮಿ ಎಂಬವ ಬ್ರಹ್ಮಚಾರಿಯೊಬ್ಬರು ದುರಸ್ತಿಗೊಳಿಸಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಇದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ದೇವಾಲಯದಲ್ಲಿ ದೇವರಿಗೆ 17 ಸೇರು ಅಕ್ಕಿ ಅಗತ್ಯವಾದ ತರಕಾರಿಗಳನ್ನು ನೈವೇದ್ಯ ಮಾಡ್ತಾರಂತೆ. ಪ್ರಕೃತದಲ್ಲಿ ದೇವಸ್ಥಾನದಲ್ಲಿ ಪೂಜೆಯು ನಿತ್ಯಾನಂದ ಪ್ರಭುಗಳ ಅರ್ಚಕ ಸಂತತಿಯವರೇ ಆದ ಗೋಪಿಜನ ವಲ್ಲಭ ಎಂಬವರ ಕುಟುಂಬದವರಿಗೆ ಸೇರಿದೆ. ದೇವಸ್ಥಾನಕ್ಕೆ ಸೇರಿದ ಒಂದು ಜಮೀನು ಇದ್ದು
ಅಲ್ಲಿ ಬರುವ ಉತ್ಪತ್ತಿ, ಧಾನ್ಯ, ದೇವಾಲಯದ ಖರ್ಚು ವೆಚ್ಚಗಳನ್ನ ಅಲ್ಲಿ ಅವರು ಭರಿಸ್ತಾರೆ ಅಂತ. ಈಗ ದೇವಾಲಯದ ಆಡಳಿತ, ಆರಾಧನಾ ವ್ಯವಸ್ಥೆಯನ್ನು ಒಬ್ಬರ ನಂತರ ಒಬ್ಬರಂತೆ 3 ಗೋಸ್ವಾಮಿ ಆರಾಧಕರು ನೋಡ್ಕೊಳ್ತಾ ಇದ್ದಾರಂತೆ. ದೇವಸ್ಥಾನದಿಂದ ಕೆಲವು ಹೆಜ್ಜೆಗಳ ದೂರದಲ್ಲಿ ವಿಶ್ರಾಮತಲಾವೆಂಬ ತಾಣ ಹೊಂದಿದೆ. ಈ ತಾಣದಲ್ಲಿ ನಿತ್ಯಾನಂದ ಪ್ರಭುವು ಅವರ ಬಾಲ್ಯದಲ್ಲಿ ತನ್ನ ಸ್ನೇಹಿತ ವೃಂದದೊಂದಿಗೆ ರಾಸಲೀಲಾ ಹಾಗೂ ವೃಂದಾವನದ ಇತರ ಲೀಲಾ ವಿನೋದಗಳನ್ನ ಅಭಿನಯಿಸುತ್ತಿದ್ದರಂತೆ. ದೇವಾಲಯದ ಸಮೀಪ ಅಮಲೀತಲ ಅಂದ್ರೆ ಇಮ್ಲೀತಲ ಅಂತೇಳಿ, ಆಮ್ಲೀತಲ ಅಂದ್ರೆ ಇಮ್ಲೀತಲ ಎಂಬ ಒಂದು ಸ್ಥಳ ಇದೆ. ಅದನ್ನ ಹಾಗೆ ಕರೀಲಿಕ್ಕೆ ಅಲ್ಲಿರುವ ಒಂದು ಬೃಹತ್ತಾದ ಹುಣಸೆ ಮರವೇ ಕಾರಣ. ನೇತಾದಿ ಸಂಪ್ರದಾಯವೆಂಬುವ ಪಂಗಡದ ಪ್ರಕಾರ ವೀರಭದ್ರ ಪ್ರಭುವೆಂಬವರು ತನ್ನ ಜತೆಯ 1200 ನೇಕ ಅಂದ್ರೆ ಬೌದ್ಧ ಸನ್ಯಾಸಿ ಭಿಕ್ಷುಗಳು ಅವರ ನೆರವಿನಿಂದ ಶ್ವೇತಗಂಗಾ ಎಂಬ ದೊಡ್ಡ ಸರೋವರವನ್ನ ಅಗೆತಾರಂತೆ. ಆ ದೇವಸ್ಥಾನದ ಹೊರವಲಯದಲ್ಲಿ ಗೋಸ್ವಾಮಿಗಳ ಸಮಾಧಿಗಳಿವೆ ಹಾಗೂ ಯಮುನೆಯ ನೀರೆಂದು ಕರೆಯುವ ಮೌಡೇಶ್ವರ ಎಂಬ ಕಿರು ನದಿಯೊಂದು ಹರಿಯುತ್ತದೆ. ಈ ಚಿಕ್ಕ ನದಿಯಿಂದ 1/2 ಮೈಲು ದೂರದಲ್ಲಿಯೇ ಶ್ರೀ ನಿತ್ಯಾನಂದ ಪ್ರಭುಗಳ ಜನ್ಮಸ್ಥಳ. ದೇವಾಲಯದ ಮುಂಭಾಗದಲ್ಲಿ ಒಂದು ದೊಡ್ಡ ಕೀರ್ತನ ಗೋಷ್ಠಿ ಹಜಾರವಿತ್ತೆಂದು, ಆನಂತರ ಅದು ಬಿದ್ದು ಹೋಯಿತೆಂದು ಹೇಳಲಾಗ್ತದೆ. ಈಗ ಆ ಭಾಗವು ಆಲದ ಮರಗಳಿಂದ ಆವೃತವಾಗಿದೆ. ಆನಂತರ ಒಂದು ದೇವಾಲಯವನ್ನು ಕಟ್ಟಲಾಯಿತು. ಅದರಲ್ಲಿಯೇ ಈಗ ಗೌರ ನಿತ್ಯಾನಂದರ ಮೂರ್ತಿಗಳು ಇರುವುದು. ಈ ದೇವಸ್ಥಾನವನ್ನ ದಿವಂಗತ ಪ್ರಸನ್ನ ಕುಮಾರ ಕಾರಫಾರ್ಮ ಎಂಬಾತ ಕಟ್ಟಿಸ್ತಾರೆ. ಅವರ ನೆನಪಾಗಿ ಬಂಗಾಳದ ಶಕ 1323 ಅಥವಾ ಕ್ರಿಸ್ತ ಶಕ 1916 ವೈಶಾಖ ಏಪ್ರಿಲ್ ಮೇ ತಿಂಗಳಲ್ಲಿ ಇದನ್ನ ವೈಶಾಖ ಮಾಹೆಯಲ್ಲಿ ಒಂದು ಫಲಕವನ್ನ ಸ್ಥಾಪಿಸಲಾಯಿತು. ನಿತ್ಯಾನಂದ ಪ್ರಭುಗಳು ಅವತರಿಸಿದ ಸ್ಥಳವನ್ನ ಗರ್ಭವಾಸ ಅಂತ ಕರೀತಾರಂತೆ. ಈ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ನಡೆಯಲು ಅನುಕೂಲವಾಗಲೆಂದು ಅಲ್ಲಿಯೇ ಸುಮಾರು 43 ಬಿಘಾ ಅಂದ್ರೆ 14 ಎಕರೆ ವಿಸ್ತೀರ್ಣದ ಜಮೀನು ಬಿಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ದಿನಾಜಪುರದ ಮಹಾರಾಜನು 20 ಬಿಘಾ ಅಂದ್ರೆ ನಾವಿಲ್ಲಿ ಗುಂಟೆ ಹಾಗೇನು ಹೇಳ್ತೀವಲ್ಲ, ಆ ರೀತಿ 20 ಬಿಘಾ ಅಂದ್ರೆ ಸುಮಾರು 6.5 ಎಕರೆಗಳಷ್ಟು ಜಮೀನನ್ನ ದಾನ ನೀಡಿದರು. ಗರ್ಭವಾಸದ ಸಮೀಪದಲ್ಲಿ ಹಡಾಯಿ ಪಂಡಿತರೆಂಬಾತ ಒಂದು ಪ್ರಾಥಮಿಕ ಶಾಲೆಯನ್ನು ನಡೆಸ್ತಿದ್ರಂತೆ. ಆ ಸ್ಥಳದ ಅರ್ಚಕರ ಪಟ್ಟಿ ಒಂದು ವಂಶವೃಕ್ಷದ ಪ್ರಕಾರ ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ರಾಘವಚಂದ್ರ, ಶ್ರೀ ಜಗದಾನಂದ ದಾಸ, ಕೃಷ್ಣದಾಸ, ನಿತ್ಯಾನಂದ ದಾಸ, ರಾಮದಾಸ, ವ್ರಜಮೋಹನ ದಾಸ, ಕಾನಾಯ ದಾಸ, ಗೌರದಾಸ, ಶಿವಾನಂದ ದಾಸ, ಹರಿದಾಸ. ನೋಡಿ, ಎಲ್ಲರೂ ಕೂಡ ಆ ಒಂದು ದಾಸ ಒಂದು ಇದರಲ್ಲಿ ಬಂದವರಾಗಿದ್ದಾರೆ. ಇವರಲ್ಲಿ ಕೃಷ್ಣದಾಸರು ವೃಂದಾವನದ ಚಿಡಿಯ ಕುಂಜಕ್ಕೆ ಸೇರಿದವರು. ಅವರು ಇಲ್ಲಿಂದ ಕಣ್ಮರಿಯಾದದ್ದು ಕೃಷ್ಣ ಜನ್ಮಾಷ್ಟಮಿ ಅಂದು, ಅಂದ್ರೆ ಭಗವಂತನ ದಾಸ ಅಂತ ಹೇಳಿ ಅವರೆಲ್ಲರೂ ಆ ರೀತಿಯ ಒಂದು ಇದರಲ್ಲಿ ದಾಸತ್ವವನ್ನ ವಹಿಸ್ಕೊಂಡಿದ್ರು. ಚಿಡಿಯ ಕುಂಜ ಪ್ರದೇಶವನ್ನ ಈಗ ವೃಂದಾವನದಲ್ಲಿರುವ ಶೃಂಗಾರ ಘಾಟದ ಗೋಸ್ವಾಮಿಗಳು ನೋಡ್ಕೊಳ್ತಾ ಇದ್ದಾರಂತೆ. ಪ್ರಾಯ ಕೃಷ್ಣದಾಸರೊಂದಿಗಿನ ಸಂಬಂಧದ ಆಧಾರದ ಮೇಲೆ ಈ ಗೋಸ್ವಾಮಿಗಳನ್ನು ನಿತ್ಯಾನಂದ ಕುಟುಂಬಕ್ಕೆ ಸೇರುವವರೆಂಬುದನ್ನು ಗುರುತಿಸಲಾಗಿದೆ. ಗರ್ಭವಾಸ ಸ್ಥಾನದ ಸಮೀಪ ಬಕುಲಾತಲ ಎಂಬ ಒಂದು ಸ್ಥಳ ಇದೆ. ಅಲ್ಲೇ ನಿತ್ಯಾನಂದ ಪ್ರಭು ಹಾಗೂ ಅವರ ಸ್ನೇಹಿತರು ಝಾಲಾ ಚಾಪೇಲ ಎಂಬುವ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಈಗ ಅಲ್ಲೊಂದು ಅದ್ಭುತವಾದ ಬಕುಳ ವೃಕ್ಷವಿದೆ. ಅದರ ಶಾಖೋಪಶಾಖೆಗಳು ಸರ್ಪಗಳ ಹೆಡೆಗಳಂತೆ ಕಾಣಿಸುತ್ತವೆ. ಇದಕ್ಕೂ ಒಂದು ಕಾರಣ ನಿರೂಪಿಸುತ್ತಾರೆ. ನಿತ್ಯಾನಂದ ಪ್ರಭುವಿನ ಆಸೆಯಂತೆ ಅನಂತ ದೇವನು ಹೆಡೆಗಳಂತೆ ಪ್ರಕಟಗೊಂಡನಂತೆ. ಬಕುಳ ಮರವು ತುಂಬಾ ಪುರಾತನವಾದದ್ದು. ಮೊದಲಲ್ಲಿ ಅದಕ್ಕೆ 2 ದೊಡ್ಡ ಕಾಂಡವಿತ್ತಂತೆ. ಆಮೇಲೆ ನಿತ್ಯಾನಂದ ಪ್ರಭುವಿನ ಜತೆಯ ಆಟಗಾರರಿಗೆ ಒಂದು ಕಾಂಡದಿಂದ ಇನ್ನೊಂದು ಕಾಂಡಕ್ಕೆ ಎರಗಲು ಅನನುಕೂಲ ಆಯ್ತಾದ್ದರಿಂದ ತನ್ನದೇ ಕೃಪಾಬಲದಿಂದ ನಿತ್ಯಾನಂದ ಪ್ರಭು 2 ಕಾಂಡಗಳನ್ನು ಒಟ್ಟಾಗಿ ಸೇರಿಸಿದರೆಂದು ಹೇಳುತ್ತಾರೆ. ಅಂದ್ರೆ ನಿತ್ಯಾನಂದ ಪ್ರಭುಗಳ ಒಂದು ಕಾಲದಲ್ಲಿ ನಡೆದಿರುವಂತ ಒಂದು ವಿಚಾರ. ಸನಿಹವೇ ಹಾಂಟುಗಾಡ ಎಂಬ ಸ್ಥಳವಿದೆ. ನಿತ್ಯಾನಂದ ಪ್ರಭುಗಳು ಅಲ್ಲಿಗೆ ಎಲ್ಲಾ ಪವಿತ್ರ ಸ್ಥಳಗಳನ್ನು ಒಟ್ಟುಗೂಡಿಸಿದರಂತೆ. ಅದರಿಂದ ಅಕ್ಕಪಕ್ಕದ ಗ್ರಾಮದ ಜನರು ಗಂಗೆಯ ಬದಲಾಗಿ ಈ ಸ್ಥಳಕ್ಕೆ ಮೀಯಲೆಂದು ಹೋಗುತ್ತಾರೆ. ಹಾಂಟುಗಾಡ ಎಂಬುದಾಗಿ ಏಕೆ ಕರೆಯುವರು ಅಂತ ಹೇಳಿದ್ರೆ, ಅಲ್ಲಿ ಶ್ರೀಲ ನಿತ್ಯಾನಂದ ಪ್ರಭುಗಳು ದದಿಚಿಡ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಿದ್ರಂತೆ. ದದಿಚಿಡ ಹಬ್ಬವೆಂದರೆ ಅವಲಕ್ಕಿ ಮೊಸರು ಪ್ರಸಾದವನ್ನು ಹಂಚುವ ಹಬ್ಬ. ಅಲ್ಲಿ ನಿತ್ಯಾನಂದ ಪ್ರಭು ನೆಲದಲ್ಲಿ ಮಂಡಿಯೂರಿ ಪ್ರಸಾದವನ್ನ ಸ್ವೀಕರಿಸ್ತಿದ್ರು. ಇಲ್ಲಿಯೇ ವರ್ಷವಿಡೀ ನೀರಿನಿಂದ ತುಂಬಿರುವ ಪವಿತ್ರ
ಸರೋವರ ಒಂದಿದೆ. ಇಲ್ಲೊಂದು ಭಾರಿ ಜಾತ್ರೆ ಮೇಳ ಗೋಷ್ಠಾಷ್ಟಮಿ ಎಂದು ನಡೆಯುತ್ತದೆ. ಗೋಷ್ಠಾಷ್ಟಮಿ ಎಂದು ನಡೆಯುತ್ತದೆ. ಹಾಗೂ ನಿತ್ಯಾನಂದ ಪ್ರಭುಗಳ ಜನ್ಮದಿನದಂದು ಇನ್ನೊಂದು ಬಾರಿ ಜಾತ್ರೆಯು ಸಂಭ್ರಮದಿಂದ ನಡೆಯುತ್ತದೆ. ಗೌರ ಗಣೋದ್ದೇಶ ದೀಪಿಕಾ ಗ್ರಂಥದಲ್ಲಿ ತಿಳಿಸಿರುವಂತೆ ಹಲಾಯುಧ, ಬಲದೇವ, ವಿಶ್ವರೂಪ ಹಾಗೂ ಸಂಕರ್ಷಣರೇ ನಿತ್ಯಾನಂದ ಅವಧೂತರಾಗಿ ಅವತರಿಸಿದರೆಂದು ವರ್ಣಿಸುತ್ತಾರೆ. ಅಂದ್ರೆ ಅದೆಲ್ಲ ಬಲರಾಮರ ಇದು ಹಲಾಯುಧ ಅಂತ ಹೇಳ್ತಾರೆ, ಬಲದೇವ ಅಂತ ಹೇಳ್ತಾರೆ, ವಿಶ್ವರೂಪ ಆ ರೀತಿ ಎಲ್ಲ ಅದು ಸಂಕರ್ಷಣ ಅವರೆಲ್ಲ ನಿತ್ಯಾನಂದನ ಅವಧೂತರಾಗಿ ಅವತರಿಸಿದ್ರು ಅಂತೇಳಿ ವರ್ಣಿಸ್ತಾರೆ. ಮುಂದಿನ ಶ್ಲೋಕ. ಅಸಂಖ್ಯ ಭಕ್ತಿರ ಕರ ಇಲ ಅವತಾರ ಶೇಷೆ ಆವರ್ತಿನ ಹೈಲ ವ್ರಜೇಂದ್ರ ಕುಮಾರ. ವ್ರಜೇಂದ್ರ ಕುಮಾರನಾದ ಭಗವಾನ್ ಕೃಷ್ಣನು ಮೊದಲು ಭಕ್ತರನ್ನು ಅಮಿತ ಸಂಖ್ಯೆಯಷ್ಟು ಭಕ್ತರನ್ನು ಅವತರಿಸುವಂತೆ ಮಾಡಿದನು. ಕೊನೆಗೆ ಕೃಷ್ಣನು ತಾನೇ ಅವತರಿಸಿದನು ಅಂತ ಹೇಳಿದ್ರೆ ಅವರ ಸಂಗಡಿಗರು ಯಾರು ಅವರ ಅವತಾರ ಎತ್ತಿದಾಗ ಬಂದಿದ್ದಾರೆ ಅವರು ಕೂಡ ಈ ಒಂದು ಎಲ್ಲ ಭಗವಂತನ ಒಂದು ಸಾಮ್ರಾಜ್ಯದಿಂದಲೇ ಬಂದವರು. ಅವರ ಹಿನ್ನೆಲೆಯನ್ನೆಲ್ಲ ನಮ್ಗೆ ಇಲ್ಲಿ ವಿವರಿಸಿದ್ರು ಇಲ್ಲಿವರೆಗೆ. ಪ್ರಭುರ ಆವಿರ್ಭಾವ ಪೂರ್ವೆ ಯಥ ವೈಷ್ಣವ ಗಣ ಅದ್ವೈತ ಆಚಾರ್ಯರ ಸ್ಥಾನೆ ಕರೇನ ಗಮನ. ಪ್ರಭು ಶ್ರೀ ಚೈತನ್ಯರು ಅವತರಿಸುವ ಮೊದಲು ನವದ್ವೀಪದ ಎಲ್ಲಾ ಭಕ್ತರು ಅದ್ವೈತ ಆಚಾರ್ಯರ ಗ್ರಹದಲ್ಲಿ ಸೇರುತ್ತಿದ್ದರು. ಗೀತಾ ಭಾಗವತ ಕಹೆ ಆಚಾರ್ಯ ಗೋಸಾಯಿ ಜ್ಞಾನ ಕರ್ಮ ನಿಂದಿ ಕರೆ ಭಕ್ತಿರ ಬಡಾಯಿ. ಈ ವೈಷ್ಣವ ಭಕ್ತರ ಗೋಷ್ಠಿ ಸಮಾವೇಶದಲ್ಲಿ ಅದ್ವೈತಾಚಾರ್ಯರು ಭಗವದ್ಗೀತಾ ಶ್ರೀಮದ್ ಭಾಗವತಗಳನ್ನ ಪಠಿಸ್ತಾ ಇದ್ರು. ಹಾಗೆಯೇ ತಾತ್ವಿಕ ಊಹಾಪೋಹದ ಮಾರ್ಗ ಮತ್ತು ಕಾಮ್ಯ ಕರ್ಮದ ಮಾರ್ಗವನ್ನ ಖಂಡಿಸುತ್ತಾ ಭಕ್ತಿ ಸೇವೆಯ ಅತ್ಯುತ್ಕೃಷ್ಟತೆಯನ್ನ ಸ್ಥಾಪಿಸುತ್ತಾ ಗೀತಾ ಭಾಗವತವನ್ನ ನಿರೂಪಿಸ್ತಿದ್ರು ಅಂತ ಹೇಳಿದ್ರೆ ಅವರ ಉದ್ದೇಶ ಈ ಒಂದು ಊಹಾಪೋಹ, ಈ ಕಾಮ್ಯ ಕರ್ಮದ ಒಲವು, ಆ ಮಾರ್ಗಗಳನ್ನ ಖಂಡಿಸೋದು, ಮತ್ತೆ ಆ ಭಕ್ತಿಯ ಒಂದು ಉತ್ಕೃಷ್ಟ ಸ್ಥಾನ, ಭಕ್ತಿ ಸೇವೆ ಅಂತ ಹೇಳಿದ್ರೆ ಅತ್ಯುನ್ನತವಾದದ್ದು, ಅದರ ಬಗ್ಗೆ ವಿವರಣೆ ಕೊಡ್ಬೇಕು, ಆ ರೀತಿ ತಿಳಿ ಹೇಳ್ಬೇಕು ಅಂತ ಹೇಳ್ಕೊಂಡು ಅಂತ ಅತ್ಯುತ್ಕೃಷ್ಟತೆಯನ್ನ ಸ್ಥಾಪಿಸುತ್ತಾ ಈ ಒಂದು ಗೀತಾ ಮತ್ತೆ ಭಾಗವತಂಗಳನ್ನ ನಿರೂಪಿಸ್ತಾ ಇದ್ರು ಅಂತ ಹೇಳಿ. ಸರ್ವಶಾಸ್ತ್ರೇಕ ಹೇ ಕೃಷ್ಣ ಭಕ್ತಿರ ವ್ಯಾಖ್ಯಾನ ಜ್ಞಾನ ಯೋಗ ತಪೋ ಧರ್ಮ ನಾಹಿ ಮಾನೆ ಆನ. ವೇದ ಸಂಸ್ಕೃತಿಯ ಎಲ್ಲಾ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿಯೂ ಪ್ರಭು ಶ್ರೀ ಕೃಷ್ಣನಿಗೆ ಗೈವ ಭಕ್ತಿ ಸೇವೆಯನ್ನು ವಿವರಿಸಲಾಗಿದೆ. ಅದರಿಂದಾಗಿ ಕೃಷ್ಣನ ಭಕ್ತರು ತಾತ್ವಿಕ ಊಹಾಪೋಹ, ಯೋಗ, ಅನಗತ್ಯ ತಪಸ್ಸು ಹಾಗೂ ಧಾರ್ಮಿಕ ಕ್ರಿಯೆಗಳನ್ನೆಲ್ಲವಾದವು ಯಾವುದನ್ನು ಒಪ್ಪುವುದಿಲ್ಲ ಅಲ್ವಾ. ಅದೆಲ್ಲ ಕೂಡ ನಾವು ಸ್ಟೆಪ್ ಹತ್ತಿಕೊಂಡು ಹೋದಾಗೆ. ಆದ್ರೆ ಭಕ್ತಿ ಸೇವೆಯೇ ನಮ್ಮ ಒಂದು ಗುರಿಯನ್ನ ಮುಟ್ಬೇಕಾದ್ರೆ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಅದು ಲಿಫ್ಟ್ ಇದ್ದ ಹಾಗೆ, ಆ ರೀತಿ ಅದನ್ನ ಮನಗಾಣಿಸಿಕೊಡ್ಬೇಕಲ್ಲ ಜನರಿಗೆ. ಶ್ರೀಕೃಷ್ಣನ ಭಕ್ತರು ಸೇವೆಯನ್ನು ಉಳಿದು ಇನ್ಯಾವ ವಿಧಾನವನ್ನ ಸ್ವೀಕರಿಸರು ಅಂತ ಹೇಳ್ಕೊಂಡು ನಮ್ಮ ಕೃಷ್ಣ ಪ್ರಜ್ಞೆಯ ಆಂದೋಲನವು ಈ ತತ್ವವನ್ನೇ ಅನುಸರಿಸ್ತಾ ಇದೆ. ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಸೇವೆ ಹೊರತಾದ ಆಧ್ಯಾತ್ಮಿಕ ಸಾಧನೆಯ ಯಾವುದೇ ವಿಧಾನವನ್ನ ನಾವು ಪುರಸ್ಕರಿಸುವುದಿಲ್ಲ. ಕೆಲವು ವೇಳೆ ಜ್ಞಾನ, ಯೋಗ, ತಪಸ್ಸು ಅಥವಾ ಧರ್ಮಗಳನ್ನು ಅನುಸರಿಸುವ ಸಮುದಾಯದವರಿಂದ ನಾವು ಟೀಕೆಗೀಡಾಗುತ್ತೇವೆ ಅಲ್ವಾ. ನಮ್ಗೆ ಎಷ್ಟೋ ಜನ ಅಯ್ಯೋ ಏನು ನೀವು ಬರೀ ಒಂದು ಹರೇ ಕೃಷ್ಣ ಮಂತ್ರ ಹೇಳ್ತಾ ನೀವು ಆತರ ಸಮಯ ತೆಗಿತಾ ಇದ್ದೀರಾ, ನಾವೆಲ್ಲ ಎಷ್ಟು ಬೇರೆ ಬೇರೆ ಪುಣ್ಯ ಕೆಲಸಗಳನ್ನ, ಹೋಮ ಹವನಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ಕೊಳ್ತಾರೆ, ನಮ್ಮನ್ನ ಟೀಕಿಸ್ಬೋದು. ಆದ್ರೆ ಅದೃಷ್ಟವಶಾತ್ ಅವರೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ ಭಕ್ತಿ ಸೇವೆ ಅಂತ ಹೇಳುವಂಥದ್ದು ಅತ್ಯುತ್ಕೃಷ್ಟವಾದದ್ದು ಅಂತ ಹೇಳಿ ಅರ್ಥ ಮಾಡಿಕೊಂಡವರು ಇನ್ಯಾವುದಕ್ಕೆ ಯಾರು ಏನೇ ಹೇಳಿದ್ರು ಕೂಡ ಅದಕ್ಕೆ ಅವರ ಅಂದ್ರೆ ರಾಜಿ ಮಾಡಿಕೊಳ್ಳುವುದಿಲ್ಲ. ನಾವು ಕೇವಲ ಕೃಷ್ಣ ಭಕ್ತಿಯ ಸೇವೆಯ ನೆಲೆಯಲ್ಲಿ ನಿಂತು ಅದೇ ತತ್ವವನ್ನ ಇಡೀ ಪ್ರಪಂಚಕ್ಕೆ ಬೋಧಿಸುತ್ತೇವೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ತಾರ ಸಂಗೆ ಆನಂದ ಕರೆ ವೈಷ್ಣವೇ ರಗಣ ಕೃಷ್ಣ ಕಥಾ ಕೃಷ್ಣ ಪೂಜಾ ನಾಮ ಸಂಕೀರ್ತನ. ಅದ್ವೈತ ಆಚಾರ್ಯರ ಮನೆಯಲ್ಲಿ ಸೇರಿದ್ದ ಎಲ್ಲಾ ವೈಷ್ಣವರು ಶ್ರೀ ಕೃಷ್ಣನನ್ನು ಕುರಿತು ಸತತ ಮಾತನಾಡುತ್ತಿರುವುದು, ಸದಾ ಆನಂದಿಸುತ್ತಿರುವುದು ಹಾಗೂ ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಿಸುವುದರಲ್ಲಿಯೇ ಆನಂದ ಪಡುತ್ತಾ ಇದ್ರು. ಈ ತತ್ವಗಳಾಧಾರದ ಮೇಲೆ ಕೃಷ್ಣ ಪ್ರಜ್ಞೆಯ ಆಂದೋಲನವು ಮುಂದುವರಿಯುತ್ತದೆ. ಅಂದ್ರೆ ಅವರು ಇಷ್ಟೆಲ್ಲ ಭಗವಂತನೇ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಬಂದು ಎಲ್ಲ ಒಂದು ಪತಿತ ಆತ್ಮಗಳಿಗೆ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಹರೇ ಕೃಷ್ಣ ನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡಿದ್ರು. ಆ ತತ್ವದ ಆಧಾರದ ಮೇಲೆ ಕೃಷ್ಣ ಪ್ರಜ್ಞಾ ಆಂದೋಲನ ಮುಂದುವರಿತಾ ಇದೆ. ಕೃಷ್ಣನ ಬಗ್ಗೆ ಮಾತು, ಕೃಷ್ಣನ ಪೂಜೆ ಮತ್ತು ಹರೇ ಕೃಷ್ಣ ಮಹಾಮಂತ್ರ ಪಠಣ ಇವಲ್ಲದೆ ತಮಗೆ ಇನ್ಯಾವ ವ್ಯವಹಾರ ಇಲ್ಲ ಅಂತ ಹೇಳ್ತದೆ ಈ ಕೃಷ್ಣ ಪ್ರಜ್ಞಾ ಆಂದೋಲನ. ಕಿಂತು ಸರ್ವ ಲೋಕ ದೇಕಿ ಕೃಷ್ಣ ಬಾಹಿರ್ಮುಖ ವಿಷಯೇ ನಿಮಗ್ನ ಲೋಕ ದೇಕಿ ಪಾಯ ದುಃಖ. ಆದರೆ ಎಲ್ಲಾ ಜನರು ಕೃಷ್ಣ ಪ್ರಜ್ಞೆ ಇಲ್ಲದೆಯೇ ಸಾಧಾರಣವಾಗಿ
ಭಾರಿ ಐಹಿಕ ಸುಖಭೋಗಗಳಲ್ಲೇ ತಲ್ಲೀನರಾಗಿದ್ದುದನ್ನು ಕಂಡು ಶ್ರೀ ಅದ್ವೈತ ಆಚಾರ್ಯ ಪ್ರಭುಗಳು ತುಂಬಾ ನೊಂದುಕೊಂಡರು. ಎಷ್ಟೇ ಒಂದು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಬೇಕು ಅಂತ ಇದ್ರು ಕೂಡ ಹೆಚ್ಚಿನ ಜನರು ಈ ಒಂದು ಭೌತಿಕ ವಿಷಯದಲ್ಲಿ ಲೀನ ಆಗಿರುವುದನ್ನ ನೋಡಿ, ತಲ್ಲೀನರಾಗಿರುವುದನ್ನ ನೋಡಿ ಅವರು ತುಂಬಾ ನೊಂದುಕೊಳ್ತಾರಂತೆ ಅದ್ವೈತಾಚಾರ್ಯರು. ಶ್ರೀಕೃಷ್ಣನ ಪ್ರಾಮಾಣಿಕ ಭಕ್ತನೋರ್ವನು ಇಡೀ ಜಗತ್ತಿನ ಅಧಪತನದ ಪರಿಸ್ಥಿತಿಯನ್ನ ಕಾಣಲು ಸರ್ವತಾ ನೊಂದುಕೊಳ್ಳುತ್ತಾನೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾ ಇದ್ರಂತೆ, ಈ ಪ್ರಪಂಚದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಅಭಾವವಿರುವುದು ಒಂದೇ, ಅದು ಕೃಷ್ಣ ಪ್ರಜ್ಞೆ. ಅಂದ್ರೆ ಎಲ್ಲವೂ ತುಂಬಾ ಸಮೃದ್ಧಿಯಿಂದ ಇದೆ, ಆದ್ರೆ ಯಾವ್ದು ವೀಕ್ ಆಗಿದೆ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯೇ ಇಲ್ಲ ಜನರಲ್ಲಿ ಅಂತ ಹೇಳ್ಕೊಂಡು, ಅಭಾವ ಇರುವುದು ಕೃಷ್ಣ ಪ್ರಜ್ಞೆಯಲ್ಲಿ ಅಷ್ಟೇ ಅಂತೇಳಿ. ಎಲ್ಲಾ ಪರಿಶುದ್ಧ ಭಕ್ತರ ಕಾಣಿಕೆಯು ಅದೇ. ಮಾನವ ಸಮಾಜದಲ್ಲಿ ಶ್ರೀ ಕೃಷ್ಣ ಪ್ರಜ್ಞೆಯ ಕೊರತೆ ಇರುವುದರಿಂದಲೇ ಅಸಂಖ್ಯಾತ ಜನರು ಇಂದ್ರಿಯ ತೃಪ್ತಿ ಮತ್ತು ಅಜ್ಞಾನ ಸಾಗರದಲ್ಲಿ ಮುಳುಗಿ ತಡೆಯಲು ಅಸಾಧ್ಯವಾದ ಹಿಂಸೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಬ್ಬ ಭಕ್ತ ಪ್ರೇಕ್ಷಕನು ಜಗತ್ತಿನಲ್ಲಿ ಅಂತ ಒಂದು ಸನ್ನಿವೇಶವಿರುವುದನ್ನು ಕಾಣಲು ವ್ಯಥೆಗೀಡಾಗ್ತಾನೆ ಅಲ್ವಾ. ನಾವೇನು ಭಕ್ತಿಯಲ್ಲಿ ಒಂದು ಹೆಜ್ಜೆ ಇಡ್ತಾ ಇದ್ದೇವೆ ಅಷ್ಟೇ, ಆದ್ರೂ ನಮ್ಗೆ ಅನಿಸ್ತದೆ ಬರೀ ಸೀರಿಯಲ್ ಈ ಒಂದು ಇದೆ ನಿಮ್ಗೆ ಕೇಳಿ ಅಂತ ಹೇಳಿದ್ರೆ, ಭಾಗವತಂ ಇದೆ ಕೇಳಿ, ಯಾರಿಗೆ ಬೇಕಾಗಿಲ್ಲ. ಆ ಸೀರಿಯಲ್ ಅಲ್ಲಿ ಇರುವ ಏನು ಏನೇನೋ ಮಾತುಗಳು ಅದು ಕಿವಿಗೆ ಕೇಳಿಕ್ಕೂ ನಮ್ಗೆ ಕಷ್ಟ ಆಗ್ತದೆ. ಅಂತ ಒಂದು ಡೈಲಾಗ್ ಇರುವಂತ ಸೀರಿಯಲ್ ಅಲ್ಲಿ ನೋಡುವಲ್ಲಿ ತಲ್ಲೀನರಾಗ್ತಾರೆ ಹೊರತು ಈ ಕೃಷ್ಣ ಕಥೆ ಕೇಳಲಿಕ್ಕೆ ಯಾರಿಗೂ ಆಸಕ್ತಿ ಅಂತ ಹೇಳುವಂತದ್ದಿಲ್ಲ. ಆ ರೀತಿ ಆ ಒಂದು ಯಾರು ಭಕ್ತಿಗೆ ಬಂದಿರ್ತಾರೆ ಅವರಿಗೆ ಅಂತ ಒಂದು ಜನರನ್ನ ನೋಡ್ಬೇಕಾದ್ರೆ ತುಂಬಾ ಬೇಜಾರಾಗ್ತದೆ. ಅಯ್ಯೋ ಇವ್ರದೊಂದು ಜನ್ಮವೇ ವೇಸ್ಟ್ ಆಗಿ ಹೋಯ್ತಲ್ಲ ಅಂತ ಹೇಳ್ಕೊಂಡು. ಲೋಕೇರ ನಿಸ್ತಾರ ಹೇತು ಕರೇನ ಚಿಂತನ ಕೇಮತೆ ಎ ಸಬಾ ಲೋಕೇರ ಹಾಯಿಬೆ ತಾರಣ. ಜಗತ್ತಿನ ಪರಿಸ್ಥಿತಿಯನ್ನ ಮನಗಂಡ ಅವರು ಮಾಯೆಯ ಹಿಡಿತಗಳಿಂದ ಈ ಎಲ್ಲಾ ಜನರ ವಿಮೋಚನೆ ಹೇಗಾದೀತೆ ಎಂದು ಗಂಭೀರವಾಗಿ ಆಲೋಚಿಸಲಾರಂಭಿಸಿದರು ಅಂತ ಹೇಳಿದ್ರೆ, ಅವರ ಒಂದು ಸಂಘ, ಚೈತನ್ಯ ಮಹಾಪ್ರಭುಗಳ ಒಂದು ಸಂಘ, ಅವರಿಗೆ ಈ ಒಂದು ಪರಿಸ್ಥಿತಿಯನ್ನ ನೋಡಿ ಈ ಮಾಯೆಯ ಹಿಡಿತಕ್ಕೊಳಗಾಗಿದ್ದಾರೆ, ಅಂತ ಜನರ ವಿಮೋಚನೆ ಹೇಗಾದೀತಪ್ಪ ಅಂತ ಹೇಳ್ಕೊಂಡು ಗಂಭೀರವಾಗಿ ಆಲೋಚನೆ ಮಾಡ್ತಾರಂತೆ. ಕೃಷ್ಣ ಅವತರಿ ಕರೇನ ಭಕ್ತಿ ರಸ್ ವಿಸ್ತಾರ ತಬೇಯಿತ ಸಕಲ ಲೋಕೇರ ಇಬೆ ನಿಸ್ತಾರ. ಶ್ರೀಲ ಅದ್ವೈತ ಆಚಾರ್ಯ ಪ್ರಭು ಆಲೋಚಿಸ್ತಾರೆ, ಭಕ್ತಿ ಸೇವೆಯ ಪಂಥವನ್ನ ಪ್ರಸಾರ ಮಾಡಲು ಸ್ವಯಂ ಭಗವಾನ್ ಕೃಷ್ಣನೇ ಅವತರಿಸಿದರೆ ಆಗಷ್ಟೇ ಎಲ್ಲಾ ಜನರ ವಿಮುಕ್ತಿಯು ಸಾಧ್ಯವಾದೀತು. ಯಾವ ರೀತಿಯಲ್ಲಿ ಶಿಕ್ಷೆಗೆ ಗುರಿಯಾದ ವ್ಯಕ್ತಿಯೊಬ್ಬ ರಾಷ್ಟ್ರಪತಿ ಅಥವಾ ರಾಜನ ಕಾರ್ಯಕಾರಿ ಅಧಿಕಾರಿಯ ವಿಶೇಷ ಕೃಪೆಯಿಂದ ಬಿಡುಗಡೆ ಹೊಂದಬಹುದೋ ಅದೇ ರೀತಿಯಲ್ಲಿ ಈ ಕಲಿಯುಗದ ನಿಂದಿತ ಜನತೆ ಪರಮ ಪುರುಷನಿಂದ ಮಾತ್ರ ಬಿಡುಗಡೆ ಹೊಂದಲು ಸಾಧ್ಯ. ಅಥವಾ ಈ ಉದ್ದೇಶಕ್ಕಾಗಿ ದೇವರು ಯಾವ ವ್ಯಕ್ತಿಯನ್ನು ನೇಮಿಸುವನೋ ಅಂತ ಮಹಾನುಭಾವನಿಂದಷ್ಟೇ ಸಾಧ್ಯ. ಈ ಯುಗದಲ್ಲಿ ಅಧಪತನಕ್ಕೊಳಗಾದವರನ್ನ ವಿಮುಕ್ತಿಗೊಳಿಸಲು ಸ್ವಯಂ ಭಗವಂತನೇ ಅವತರಿಸಬೇಕೆಂಬುದಾಗಿ ಶ್ರೀಲ ಅದ್ವೈತ ಆಚಾರ್ಯ ಪ್ರಭುಗಳು ಆಶಿಸಿದ್ರು. ಕೃಷ್ಣ ಅವತಾರಿಕೆ ಆಚಾರ್ಯ ಪ್ರತಿಜ್ಞಾ ಕರಿಯ, ಕೃಷ್ಣ ಪೂಜಾ ಕರೆ ತುಳಸಿ ಗಂಗಾ ಜಲದಿಯ. ಇದೇ ಆಲೋಚನೆಯಿಂದೊಡಗೂಡಿದ ಅದ್ವೈತ ಆಚಾರ್ಯ ಪ್ರಭುಗಳು ಪ್ರಭು ಕೃಷ್ಣನನ್ನು ಅವತರಿಸಲು ಕಾರಕ ಆಗುವಂತೆ ಶ್ರೀ ಕೃಷ್ಣನನ್ನು ಭಕ್ತಿಯಿಂದ ತುಳಸಿ ಗಂಗಾಜಲದಿಂದ ಆರಾಧಿಸಲು ತೊಡಗಿದರು. ಭಗವಂತನನ್ನ ಪೂಜಿಸಲು ತುಳಸಿ ಪತ್ರೆಗಳು, ಗಂಗೋದಕ, ಸಾಧ್ಯವಿದ್ದಲ್ಲಿ ಪೂಜೆಗೆ ಅರೆದ ಶ್ರೀಗಂಧ ಸ್ವಲ್ಪ, ಇವಿಷ್ಟು ಪರಿಕರ ಸಾಕು ಅಂತ ಹೇಳಿದ್ರೆ ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಇವಿಷ್ಟು ಸಾಕಾಗ್ತದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರಲ್ವಾ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರೇ ಆಗಲಿ ಪ್ರೇಮ ಭಕ್ತಿಯಿಂದ ಒಂದು ಎಲೆ, ಹೂವು, ಹಣ್ಣು ಅಥವಾ ನೀರು ಸಮರ್ಪಿಸಲಿ, ಅದನ್ನು ನಾನು ಸ್ವೀಕರಿಸ್ತೇನೆ. ಈ ತತ್ವವನ್ನ ಅನುಸರಿಸುತ್ತಾ ಆಚಾರ್ಯ ಪ್ರಭುವು ತುಳಸಿ ಪತ್ರೆ ಗಂಗೋದಕಗಳಿಂದ ಭಗವಂತನನ್ನ ಪೂಜಿಸಿ ಸಂತುಷ್ಟಪಡಿಸಿದರು. ಕೃಷ್ಣೇರ ಆಹ್ವಾನ ಕರೆ ಸಗನ ಹುಂಕಾರೆ ಆ ಕೃಷ್ಣ ಹೈಲ ವ್ರಜೇಂದ್ರ ಕುಮಾರ. ಗಟ್ಟಿಯಾಗಿ ಕೂಗುತ್ತಾ ಅವರು ಶ್ರೀಕೃಷ್ಣನನ್ನು ಬಾ ಅವತರಿಸು ಎಂದು ಆಹ್ವಾನಿಸಿದರು. ಈ ಪದೇ ಪದೇ ಆಮಂತ್ರಣ ಪ್ರಭು ಶ್ರೀಕೃಷ್ಣನನ್ನು ಭುವಿಗೆ ಅವತರಿಸಲು ಆಕರ್ಷಿಸಿತು ಅಂತೇಳಿ ಹೇಳ್ತಾ ಇದ್ದಾರೆ. ನಿಲ್ಲಿಸ್ಬೇಕಾ ಮಾತಾಜಿ? ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ನಾಗವಾಣಿ ಮಾತಾಜಿ ಸ್ಟಾಪ್ ಮಾಡ್ಬೇಕಾ? ಸ್ಟಾಪ್ ಮಾಡ್ಬೇಕು, ನಾನ್ ಮಾಡ್ಬೇಕಾ ಅಂತ ಹೇಳಿ ಅಲ್ಲ? ಇಲ್ಲ, ಯಾರು ಹೋಸ್ಟ್ ಆಗಿದ್ದೀರಿ? ಒಂದ್ ನಿಮಿಷ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ. ನಾಳೆ ನಾವು ಇಲ್ಲಿ ಮುಂದುವರಿಸುವ, ನಾಳೆಯಿಂದ ಮುಂದುವರಿಸುವ, ಇಲ್ಲಿಂದ ನಾಳೆ ಮುಂದುವರಿಸುವ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ